ಪ್ರೌಢಶಾಲಾ ವಿಭಾಗದ ನಿಂದ ನಡೆಸಲ್ಪಡುವಂಥ ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇವತ್ತು ಪ್ರಧಾನ ಭಾಷಣಕಾರರಾಗಿ ಬಂದಿರುವವರು ವಾಗ್ಮಿಗಳು, ಸಮಾಜಮುಖಿ ಚಿಂತಕರು ಆಗಿರುವಂಥ ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಇವರು. ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಇವರು ಹೊನ್ನಾವರದಲ್ಲಿ 1980ರಲ್ಲಿ ಜನಿಸಿ ಭಟ್ಕಳದ ಅಂಜುಮನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗನ್ನು ಮುಗಿಸಿ ಉದ್ಯೋಗ ಮಾಡ್ತಾ ಆನಂತರ TV ಆ್ಯಂಕರ್ ಆಗ್ತಾ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇವತ್ತು ಪರಿಪೂರ್ಣವಾಗಿ ಇಡೀ ಸಮಾಜವನ್ನು ಬದಲಾಯಿಸುವ ಮತ್ತು ಯುವಜನರನ್ನು ಪ್ರೇರೇಪಿಸುವಂತಹ ಚಟುವಟಿಕೆಗಳಲ್ಲಿ ತೊಡಗಿಕೊಂಡವರು. ಎಲ್ಲ ರೀತಿಯ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಯುವ ಬ್ರಿಗೇಡ್ ಎನ್ನುವಂಥ ಒಂದು ಸಮಾಜ ಸೇವಾ ಸಂಘಟನೆಯ ಸಂಸ್ಥಾಪಕರು ಕೂಡ ಹೌದು. ಕುಮಾರಿ ನಿವೇದಿತಾ ಪ್ರತಿಷ್ಠಾನದ ಸಂಸ್ಥಾಪಕರು ಕೂಡ ಹೌದು. ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಇವರು ನಮ್ಮನ್ನೆಲ್ಲ ಉದ್ದೇಶಿಸಿ ನಮ್ಮ ಬಲಿಷ್ಠ ಭಾರತವನ್ನು ಕಟ್ಟಲಿಕ್ಕೆ ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನರ ಪಾತ್ರ ಎನ್ನುವ ವಿಷಯದ ಬಗ್ಗೆ ನಮಗೆಲ್ಲ ಇವತ್ತು ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಸಂಚಾಲಕರಾಗಿರುವ ಶ್ರೀ ನಾರಾಯಣ್ ಭಟ್ ಇವರು ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆ ಇವರನ್ನು ಸಂಸ್ಥೆಯ ವತಿಯಿಂದ ಶಾಲು ಹೊದಿಸಿ ಗೌರವಿಸಿ ಸನ್ಮಾನಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಶ್ರೀ ಕೇಶವ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವರಿಗೆ ನಮ್ಮ ಪ್ರೌಢಶಾಲೆಯ ಮುಖ್ಯ ದಯವಿಟ್ಟು ಬನ್ನಿ ಸರ್. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಈ ವೇದಿಕೆಯ ಮುಂದೆ ಆಸೀನರಾಗಿರುವ ನನ್ನೆಲ್ಲ ನೆಚ್ಚಿನ ತರುಣ ಮಿತ್ರರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ತರುಣ ಮಿತ್ರರು ಅಂತ ಕೇಳೋದೇ ಭಾಳ ಚಂದ ಅಲ್ಲೇನು? ಎಲ್ಲ ವಯಸ್ಸಾಗೋಗಿರೋ ಥರ ಇರೋದರ ನಡುವೆ ತಾರುಣ್ಯದ ಉತ್ಸಾಹವನ್ನು ತೋರ್ತಾ ಇರೋರು ನೋಡಲಿಕ್ಕೆ ಯಾವಾಗಲೂ ಖುಷಿ. ತರುಣ ಟಾಪಿಕ್ ತುಂಬ ಚೆನ್ನಾಗಿಟ್ಟಿದ್ದಾರೆ. ಬಲಿಷ್ಠ ಭಾರತದ ನಿರ್ಮಾಣದಲ್ಲಿ ತರುಣರ ಪಾತ್ರ ಏನು ಅಂತ, ಯುವಜನರ ಪಾತ್ರ ಏನು ಅಂತ ಕೇಳಿದ್ದಾರೆ. ಯುವಜನ ಯಾರು ಅನ್ನುವಂಥ ಪ್ರಶ್ನೆ ಕಳೆದ 1-1.5 ವರ್ಷಗಳ ಹಿಂದೆ ಒಂದು ಡಿಸ್ಕಷನ್ ಶುರುವಾಯಿತು ನಮ್ಮದು. ಕರ್ನಾಟಕಕ್ಕೊಂದು ಯೂತ್ ಪಾಲಿಸಿ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಕೇಳಿಕೊಂಡಾಗ ಆ ಕಮಿಟಿಯಲ್ಲಿ ನನ್ನನ್ನು ಹಾಕಿದ್ರು, ಯೂತ್ ಪಾಲಿಸಿ ಮಾಡಿಕೊಡಿ ಅಂತ. ಮೊದಲನೇ ಮೀಟಿಂಗಲ್ಲೇ ಡಿಸ್ಕಷನ್ ಶುರು, ಯೂತ್ ಅಂದರೆ ಯಾರು ಅಂತ. ನಮಗೆಲ್ರಿಗೂ ಪ್ರಶ್ನೆ ಉಂಟಲ್ಲ, ಯಾರು ಯುವಕ ಅಂತ ಕೇಳಿದ ತಕ್ಷಣ ನಮಗೆಲ್ರಿಗೂ ತಕ್ಷಣ ನೆನಪಾಗೋದು ಅಂತ ಗೊತ್ತುಂಟ, ಯಾರು 25ಕ್ಕಿಂತ ಕೆಳಗಿದ್ದಾರೋ ಇವರು ಯುವಕರು ಅಂತ. ನಾನು ಹಾಗೆ ಇದ್ದೆ ಕಾಲೇಜಲ್ಲಿ ಇದ್ದಾಗ. 25ಕ್ಕಿಂತ ಕೆಳಗಿದ್ದವ್ರು ಮಾತ್ರ ಯುವಕರು, ಅದಕ್ಕಿಂತ ಮೇಲಕ್ಕಿರೋರ್ನ ಯುವಕರು ಅಂತ ಕರಿಬಾರ್ದು ಅಂತ. ಆಮೇಲೆ ಸ್ವಲ್ಪ ಬುದ್ಧಿ ಬಂತು ನನಗೆ,
35ರವರೆಗೂ ಇರೋರನ್ನ ಯುವಕರು ಅಂತ ಕರಿಬಹುದು ಅಂದೆ. ಯಾಕೆ ಗೊತ್ತಾ? ನನಗೆ 25 ಆಗೋಗಿತ್ತು. ಇನ್ನು ನಾನು ಈ ಕ್ಯಾಟಗರಿಯಿಂದ ಆಚೆ ಬಂದರೆ ಕಷ್ಟ ಅಲ್ಲ ಅಂತ 35 ನನಗೆ ದಾಟಿದ್ಮೇಲೆ ನಾನು ಹೇಳಿದೆ 45ರವರೆಗೂ ಹೇಳ್ಬೋದು ಅಂತ. ಹೌದಲ್ವೇನು? ಆದರೆ ಈಗ 45ಕ್ಕೆ ಹತ್ರ ಬಂದು ನಿಂತಿರುವಾಗ ನನಗನ್ಸುತ್ತೆ ಯೌವನ ಅಂದರೆ ವಯಸ್ಸಲ್ಲ, ಯೌವನ ಅಂದರೆ ಉತ್ಸಾಹ ಅಂತ. ಕೆಲವರು 90 ವರ್ಷ ಇರುತ್ತೆ, ಏನು ಎನರ್ಜಿ ಇರುತ್ತೆ ಗೊತ್ತೇನು? ಅವ್ರನ್ನ ನೋಡಿದ್ರೆ ಅನ್ಸುತ್ತೆ ವಾ ಏನು ಯೌವನ ಇದು. ನಾನು ಇತ್ತೀಚೆಗೆ ಒಬ್ಬ ಸ್ವಾಮೀಜಿನ ಕೇಳಿದೆ, ಎಟ್ ದ ಏಜ್ ಆಫ್ 93 ಅವ್ರು ಬಹಳ ಖುಷಿಯಾಗಿ ದೇವರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಿದ್ರು. ಸಾಷ್ಟಾಂಗ ಪ್ರಣಾಮ ಎಟ್ ದ ಏಜ್ ಆಫ್ 93. ಅವ್ರು ಎದ್ದು ಬಂದಾಗ ಅವ್ರಿಗೆ ಕಾಲಿಗೆ ಏಟು ಬಿದ್ದಿದೆ ಅಂತ ಅವ್ರನ್ನ ನೋಡ್ಲಿಕ್ಕೆ ಹೋಗಿದೆ. ಐ ವೆಂಟ್ ಟು ಚೆನ್ನೈಗೆ ಹೋಗಿ ಸ್ವಾಮೀಜಿನ ಮಾತನಾಡಿಸ್ಬೇಕು ಅಂತ ಹೋದೆ. ಕಾಲಿಗೆ ಏಟು ಬಿದ್ದಿರುತ್ತೆ, ಸುಸ್ತಾಗಿ ಒಂದ್ ಕಡೆ ಕೂತಿರ್ತಾರೆ, ಮುಖ ಎಲ್ಲ ಬಾಡೋಗಿರುತ್ತೆ, ಇನ್ನು ಮುಖದಲ್ಲಿ ಯಾವ ತೇಜಸ್ಸು ಇರೋದಿಲ್ಲ. ಮೋಸ್ಟ್ಲಿ ಸ್ವಾಮೀಜಿಗೆ ಪ್ರಣಾಮ ಮಾಡ್ಲಿಕ್ಕೆ ಇದು ಅವಕಾಶ ಅಂತ ಹೇಳಿ ನಾನು ಸ್ವಾಮೀಜಿಗೆ ಪ್ರಣಾಮ ಮಾಡ್ಲಿಕ್ಕೆ ಹೋದಾಗ ಅವ್ರ ಮುಖ ಎಷ್ಟು ಬ್ರೈಟ್ ಆಗಿತ್ತು ಅಂದ್ರೆ ಐ ವಾಸ್ ಸರ್ಚಿಂಗ್ ಸಮಥಿಂಗ್. ನಾನು ಅವ್ರು ಕೂತಿದ್ದ ಜಾಗದಿಂದ ಆ ಕಡೆ ಈ ಕಡೆ ಕೆಳಗಡೆ ನೋಡ್ತಾ ಇದ್ದೆ. ಅವ್ರು ಕೇಳಿದ್ರು, ವಾಟ್ ಯು ಆರ್ ಸರ್ಚಿಂಗ್? ಏನಾಯ್ತು? ನನ್ನದು ಎಲ್ಲಾದ್ರೂ ಫೋಕಸ್ ಲೈಟ್ ಇಟ್ಟಿದ್ದಾರ ನೋಡ್ತಿದ್ದೀನಿ ಅಂತ. ನಾನು ಕೇಳಿದೆ, ಸ್ವಾಮೀಜಿ ಇಷ್ಟು ತೇಜಸ್ಸು ಹೆಂಗೆ ಮುಖದ ಮೇಲೆ? ಕಾಲಿಗೆ ಏಟು ಬಿದ್ದಿದೆ ಅಂತ ಡಾಕ್ಟರ್ ಎಲ್ಲ ಹೇಳ್ತಿದ್ದಾರೆ, ನಿಮ್ದು ಹಿಪ್ ಜಾಯಿಂಟ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಿದ್ದಾರೆ ಡಾಕ್ಟರ್ಗಳು, ಬಟ್ ನಿಮ್ಗೇನು ಕಾಣ್ತಿಲ್ವಲ್ಲ. ಅವ್ರು ಹೆಂಗ ನಗು ನಕ್ಕಿದ್ರು ಅಂತಂದ್ರೆ 93ರಲ್ಲ 63ರಲ್ಲಿ ನಗು ನನ್ನ ಬಾಯಿಂದ ಬರುತ್ತಾ ಅಂತ ಡೌಟ್ ಇದೆ ನನಗೆ. ಅರ್ಥ ಆಗ್ತಿದ್ದೇನೆ ಹೇಳ್ತಿರೋದು? ನೀವೆಲ್ಲರೂ ಟಿವಿನಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಕೇಳಿದ್ರಾ? ನೋಡಿದ್ರ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ? ಏನು ಎಟ್ ದ ಏಜ್ ಆಫ್ 83 ಅವ್ರು ತೀರ್ಕೊಳ್ಳೋಕ್ಕಿಂತ 2 ದಿನ ಮುಂಚೆ ನಾನು ನೋಡ್ಲಿಕ್ಕೆ ಹೋಗಿದ್ದೆ. ತುಂಬಾ ಹೆಲ್ತ್ ಹಾಳಾಗಿತ್ತು. ಅದಕ್ಕಿಂತ 8 ದಿನ ಮುಂಚೆ ಹೋಗಿದ್ದೆ. ಅಂದ್ರೆ ಒಟ್ಟು 10-12 ಡೇಸ್ ಮುಂಚೆ ಹೋಗಿದ್ದೆ. ನನಗೆ ಹೇಳಲಾಗಿತ್ತು, ಸ್ವಾಮೀಜಿಯ ಹೆಲ್ತ್ ತುಂಬಾ ಗಂಭೀರವಾಗಿದೆ, ಸ್ವಾಮೀಜಿ ಬಹಳ ಕಷ್ಟಪಟ್ಟು ಮಾತನಾಡ್ತಾರೆ, ಸ್ವಲ್ಪ ಹುಷಾರಾಗಿ ಚಕ್ರವರ್ತಿ ಅಂತ. ನಾನು ಹೋದೆ. ಸೊ ನಾನು ಹೋದ ನಂತರ ಸ್ವಾಮೀಜಿ ಎದ್ರು ಅಂಡ್ ಮುಖ ಅರಳ್ತು ಅಂಡ್ ಕರೆದು ಮಾತನಾಡಿದ್ರು, ಹೇಗಿದ್ಯಾ, ಚೆನ್ನಾಗಿದ್ಯಾ, ಏನ್ ಮಾಡ್ತಾ ಇದೆಯಾ, ಏನ್ ಕೆಲಸ ನಡೀತಿದೆ ಎಲ್ಲ ಕೇಳಿದ್ರು. ಆಸ್ಕ್ಡ್ ಹಿಮ್, ಸ್ವಾಮೀಜಿ ಇವರೆಲ್ಲ ನಿಮ್ಮ ಬಗ್ಗೆ ಸುಳ್ಳು ಹೇಳ್ತಿದ್ದಾರೆ, ನಿಮ್ಗೆ ಹುಷಾರಿಲ್ಲ, ಸ್ವಾಮೀಜಿ ಸುಸ್ತಾಗಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ, ಬಟ್ ನಿಮ್ಮ ಮುಖದಲ್ಲಿ ಹುಷಾರಿಲ್ಲ ಅನ್ನೋದು ಕಾಣ್ತಾನೆ ಇಲ್ವಲ್ಲ. ಇಂಗ್ಲಿಷ್ನಲ್ಲಿ ಒಂದು ಸೇಯಿಂಗ್ ಇದೆ, ಯು ನೋ ವಾಟ್ ಇಟ್ ಇಸ್? ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ. ಕರೆಕ್ಟ್ ಕೇಳಿದಿರಿ ಎಲ್ರು? ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ಮನಸ್ಸಲ್ಲಿ ಏನ್ ನಡೆಯುತ್ತೋ ಅದು ಮುಖದಲ್ಲಿ ಕಾಣುತ್ತೆ ಅಂತ. ಮನೆಯಲ್ಲಿ ನಿಮ್ಮ ಅಮ್ಮ ಬೈದ್ರು ಅಂತ ಇಟ್ಕೊಳ್ಳಿ, ಸ್ಕೂಲಿಗೆ ಬಂದ್ರೆ ಮೇಡಮ್ ನೋಡಿದ ತಕ್ಷಣ ಹೇಳ್ತಾರೆ, ಏನಾಯ್ತು ಮನೆಯಲ್ಲಿ ಪ್ರಾಬ್ಲಮ್ ಆಯ್ತಾ ಇವತ್ತು ಅಂತ. ಮೇಡಮ್ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿನ್ ಮುಖದಲ್ಲಿ ಕಾಣ್ತಾ ಇದೆ ಅದು ಅಂತ. ಫೋನ್ ನೋಡ್ತಿರ್ತೀವಿ, ಚೆನ್ನಾಗೇ ಇರ್ತೀವಿ, ಇದ್ದಕ್ಕಿದ್ದಂತೆ ಯಾವುದೋ ಒಂದು ಮೆಸೇಜ್ ನೋಡಿದ ತಕ್ಷಣ ಮುಖ ಸಣ್ಣ ಆಗುತ್ತೆ, ಪಕ್ಕದವ್ರಿಗೆ ಗೊತ್ತಾಗುತ್ತೆ, ಏನಾಯ್ತು, ಏನ್ ಬಂತು ಮೆಸೇಜು ಅಂತ. ನಿಂಗೆ ಹೆಂಗ್ ಗೊತ್ತಾಯ್ತು? ನಿನ್ನ ಮುಖ ತೋರಿಸುತ್ತಲ್ಲ. ಮನಸ್ಸಲ್ಲಿ ಏನ್ ನಡೆಯುತ್ತೋ ಮುಖ ತೋರಿಸುತ್ತೆ ಅದನ್ನ. ಹೀಗಿರುವಾಗ, ದೇಹದಲ್ಲಿ ಇಷ್ಟು ಆಯಾಸವಾಗಿರುವಾಗ ನಿಮ್ಮ ಮುಖದಲ್ಲಿ ಮಾತ್ರ ಇಷ್ಟು ಆನಂದ ಇದೆ ಅಂತಂದ್ರೆ ದೆರ್ ಈಸ್ ಸಮ್ ಪ್ರಾಬ್ಲಮ್. ಆ ಸೇಯಿಂಗ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ. ಫೇಸ್ ಈಸ್ ನಾಟ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಅನ್ಸುತ್ತೆ ಸ್ವಾಮೀಜಿ ನನಗೆ ಅಂತ ತಮಾಷೆ ಮಾಡಿದ್ದಕ್ಕೆ. ಯು ನೋ ವಾಟ್ ಈಸ್ ಸೆಡ್? ನೋ ಚಕ್ರವರ್ತಿ, ಅದು ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್. ನನಗೆ ಪ್ರಾಬ್ಲಮ್ ಇರೋದು ದೇಹಕ್ಕೆ ಹೊರತು ನನ್ನ ಮೈಂಡಿಗೆ ಏನೂ ಆಗಲಿಲ್ಲ. ಸೊ ಐ ಆಮ್ ಲಾಫಿಂಗ್ ಲೈಕ್ ದಿಸ್ ಅಂತಂದಾಗ ನಾನು ಅನ್ಕೊಂಡೆ, ಇದು ನಿಜವಾದ ಯೌವನ ಅಂತ. ಯೌವನ ಅಂದ್ರೆ ಅದು ಆ ಉತ್ಸಾಹ. ನಮ್ಗೆ ಹೆಂಗಿರುತ್ತೆ? 18ನೇ ವಯಸ್ಸಿಗೆ ಸತ್ತೋದವ್ರ ಥರ ಮುಖ ಆಗಿರುತ್ತೆ. ಅಯ್ಯೋ, ಈ ಕೆಲವರು ಮುಖ ನೋಡ್ಬೇಕು ಹೆಂಗಾಗಿದ್ದೀವಿ ನಾವು ಅಂದ್ರೆ, ಮಧ್ಯಾಹ್ನ ಊಟ ಆದ ತಕ್ಷಣ ಕರ್ಕೊಂಬಂದು ಕೂರಿಸಿದ್ರಲ್ಲ ಮಾರೆ, ಯಾಕೆ ಬೇಕಿತ್ತು ಮಾರೆ, ಇದನ್ನ ಕೇಳಲಿಕ್ಕೆ ಇಲ್ಲಿ ಬರ್ಬೇಕಿತ್ತ ಮಾರೆ, ನಾವು ಆರಾಮ್ ಮನೆಗೆ ಹೋಗಿದ್ರೆ ಆಟ ಆಡ್ಕೊಂಡು ಅನ್ಸುತ್ತೋ ಇಲ್ವೋ? ಬಹಳ ಇಲ್ಲ, ಯಾಕೆಂದ್ರೆ ಯೌವನ ಬೇಕಲ್ಲ, ಇನ್ನು ನಮ್ಮನ್ನು ಮುದುಕ ಅಂದ್ರೆ ಕಷ್ಟ ಅಲ್ಲ ಅಂತ. ನಾವು ಈ ಯೌವನ ಇದೆಯಲ್ಲ, ಈ ಉತ್ಸಾಹ ಇದೆಯಲ್ಲ, ನೀವು ಎಷ್ಟು ಸುದೀರ್ಘ ಕಾಲ ಕಾಪಾಡ್ಕೊಳ್ತೀರೋ ಅಷ್ಟು ದೀರ್ಘಕಾಲ ಯುವಕರಾಗಿರ್ತೀರಾ. ಇಲ್ಲ ಅಂತಂದ್ರೆ ನಾನು ಯುವಕ ಅಂತ ಪದೇ ಪದೇ ತೋರಿಸ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಯುನೋ ಅ ಪೊಲಿಟಿಕಲ್ ಲೀಡರ್, ನಾನು ಯುವಕ ಅಂತ ತೋರಿಸ್ಕೊಳ್ಲಿಕ್ಕೆ ಎಷ್ಟು ಒದ್ದಾಡ್ತಿರ್ತಾರೆ ಪಾಪ ಅಂತಂದ್ರೆ, ಅವರು ಪಾದಯಾತ್ರೆಯಿಂದ ಹಿಡಿದು ಪ್ರತಿಯೊಂದನ್ನು ಮಾಡಿ ನಾನು ಯುವಕ ಅಂತ ತೋರಿಸಿಕೊಳ್ಳುವಂತ ಪ್ರಯತ್ನ ಇರುತ್ತಲ್ಲ, ಆ ಪ್ರಯತ್ನ ಯಾಕೆ ಮಾಡಬೇಕಾಗತ್ತೆ ಅಂತಂದ್ರೆ, ಯುವಕರಾಗಿದ್ದಾಗ, ನಿಜವಾಗ್ಲೂ ಯುವಕರಾಗಿದ್ದಾಗ ಬದುಕಿನಲ್ಲಿ ಎಂತ ಉತ್ಸಾಹ ತೋರ್ಬೇಕೋ ಅಂತ ಉತ್ಸಾಹ ತೋರಿಸ್ಲಿಲ್ಲ ಅಂತ. ನಾನು ಬೀದರ್ಗೆ ಹೋಗಿದ್ದಾಗ, ಬೀದರಲ್ಲಿ ಒಂದು ಪ್ರೋಗ್ರಾಮಲ್ಲಿ ಹೀಗೆ ಸ್ಟೇಜ್ ಮೇಲೆ ಕೂತಿದ್ದೆ. ದೇರ್ ವಾಸ್ ಅ ಫೋಟೋಗ್ರಾಫರ್ ಯೂಶಲಿ ಹೆಂಗಿರ್ತಾರೆ ಗೊತ್ತಾ? ಸ್ವಲ್ಪ ಯಂಗ್ ಇರ್ತಾರೆ, ಬಿಲೋ 40-45. ಸ್ವಲ್ಪ ಏಜ್ ಆಗ್ತಿದ್ದಂತೆ ಅವ್ರು ಫೋಟೋಗ್ರಫಿ ಬಿಟ್ಟು ಅಲ್ಲಿ ಕೂತ್ಕೊಂಡು ಎಡಿಟಿಂಗ್ ಮಾಡ್ತಾ ಕೂತಿರ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಕಣ್ಣು ಕಾಣೋದು ಕಡಿಮೆ ಆಗಿರುತ್ತೆ.
ಫೋಟೋಗ್ರಫಿ ಕಣ್ಣು ಇಂಪಾರ್ಟೆಂಟು. ನಾನು ಇದೆಲ್ಲ ಗೊತ್ತಿರೋ ನೋಡ್ತಿದ್ದೀನಿ, ಅಲ್ಲಿ ತಿರುಗಾಡ್ತಾ ಇರೋಂಥ ಫೋಟೋಗ್ರಾಫರ್ಗೆ ಮಿನಿಮಮ್ 80 ಇಯರ್ಸ್ ಏಜ್. ನಾನು ಕರೆದೆ, ಫೋಟೋ ತೆಗಿತೀರೋ ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಡು ತಿರುಗಾಡ್ತಿರೋ ಕೇಳಿದೆ. ಏನಂದ್ರು ಗೊತ್ತಾ? ರೀ ಚಕ್ರವರ್ತಿ, ಬೀದರ್ನಲ್ಲಿ ಬೆಸ್ಟ್ 5 ಫೋಟೋಗ್ರಾಫರ್ನ ಲಿಸ್ಟ್ ಮಾಡಿ, ನಾನು ಅದರಲ್ಲಿ ಒಬ್ಬ ಇದ್ದೇ ಇರ್ತೀನಿ, ಅದು ಯಾರು ಚಾಲೆಂಜ್ ಮಾಡ್ತಾರೋ ಮಾಡಲಿ ನನ್ನ ಜೊತೆಗೆ ಅಂತ. ಅಟ್ ದ ಏಜ್ ಆಫ್ 80. ಏನು ಹುಚ್ಚು, ಏನು ಉತ್ಸಾಹ. ನಾವಿದ್ದೀವಿ ಹೆಂಗಿದ್ದೀವಿ ಅಂತಂದ್ರೆ 18ರಲ್ಲೇ ಸತ್ತೋದ್ರೆ ಸಾಕಪ್ಪ, ಯಾಕೆ ಬೇಕು ಜೀವನ ಅಂತ. ಇದು ಯೌವನ ಏನು? ಇದು ಯೌವನ ಏನು? ಸ್ವಾಮಿ ವಿವೇಕಾನಂದರು ಹೇಳಿದ್ರು ಒಂದು ಮಾತು. ಸ್ವಾಮಿ ವಿವೇಕಾನಂದರ ಜಯಂತಿ 2 ದಿನಕ್ಕೆ ಹಿಂದಕ್ಕಾಯ್ತು. ಏನು ಹೇಳಿದ್ರು ಸ್ವಾಮಿ ವಿವೇಕಾನಂದರು? ನನಗೆ 100 ಜನ ತರುಣರನ್ನ ಕೊಡಿ. ತರುಣರು ಅಂದ್ರೆ ಗಂಡು ಮಕ್ಕಳು ಹೆಣ್ಮಕ್ಳು ಯಾರಾದರೂ ಆಗ್ಬೋದು. 100 ಜನ ತರುಣರನ್ನ ಕೊಡಿ, ನಾನು ಭಾರತವನ್ನ ಬದಲಾಯಿಸಿ ತೋರಿಸ್ತೀನಿ. ನಾನು ಈ ಫಸ್ಟ್ ಟೈಮ್ ಇದನ್ನು ಕೇಳಿದಾಗ ಅನ್ಕೊಂಡೆ, 100 ಜನ ಸಿಗ್ಲಿಲ್ವಾ? ಈ ದೇಶದ ಜನಸಂಖ್ಯೆ 148 ಕೋಟಿ, ಆಲ್ಮೋಸ್ಟ್ 150 crores. 150 crores ಅಲ್ಲಿ ಅಂಡರ್ 35 ಇರುವಂತವ್ರ ಸಂಖ್ಯೆ 60%. 50% ಅಂತ ಇಟ್ಕೊಳ್ಳಿ. ಅಂದ್ರೆ ಮೋರ್ ದೆನ್ 60 crores to 70 crores ಜನ ಅಂಡರ್ 35 ಇದ್ದಾರೆ. ಅಂದ್ರೆ ಯೂತ್ಸ್ 70 crores ಇದ್ದಾರೆ. ಸ್ವಾಮೀಜಿ ಕೇಳಿದ್ದು ಎಷ್ಟು? 100. ಸಿಗ್ಲಿಲ್ವಾ? ನನಗೂ ಸ್ವಲ್ಪ ಟೆನ್ಷನ್ ಆಯ್ತು. ಆಮೇಲೆ ಸ್ವಾಮೀಜಿ ಯೂತ್ ಅಂದ್ರೆ ಏನು ಹೇಳ್ತಾರೆ ಅಂತ ಸ್ವಲ್ಪ ಟೆಕ್ಸ್ಟ್ ನೋಡಿದೆ. ಯೂತ್ ಅಂದ್ರೆ ಏನು ಗೊತ್ತಾ ಸ್ವಾಮೀಜಿದು? ಕೇಳಲಿಕ್ಕೊಂದು ಧೈರ್ಯ ಬೇಕು, ತಾಕತ್ತು ಬೇಕು. ಇದೆಯಾ ಹೇಳ? ಸ್ವಾಮೀಜಿ ಹೇಳಿದ್ರು ಯೂತ್ ಅಂದ್ರೆ ಹೆಂಗೆ ಅಂದ್ರೆ ಕಬ್ಬಿಣದ ಮಾಂಸಖಂಡ ಇರಬೇಕು. 50% ಜನ ಸೈಲೆಂಟಾಗಿ ಸೈಡಿಗೆ ಹೋಗ್ತಾರೆ, ನಮ್ಗಿಲ್ಲ ಸರ್ ಬಿಟ್ಬಿಡಿ ಅಂತ. ಆದ್ರೆ ಇಲ್ಲಿಗೆ ಮುಗಿಲಿಲ್ಲ. ನೆಕ್ಸ್ಟ್ ಹೇಳಿದ್ರು ಉಕ್ಕಿನ ನರಮಂಡಲ ಬೇಕು. 3ನೇದು ಹೇಳಿದ್ರು ಮಿಂಚಿನ ಬುದ್ಧಿಶಕ್ತಿ ಬೇಕು. 4ನೇದು ಹೇಳಿದ್ರು ಅಗೋ ನೋಡು ಗುಡ್ಡ, ಅಂದ್ರೆ ಅವನು ಗುಡ್ಡ ನೋಡಬಾರ್ದಂತೆ, ಪುಡಿ ಮಾಡ್ಬೇಕಾದನ್ನ ಹೇಳಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬೇಕಂತ. ಏನ್ ಎನರ್ಜಿ, ಏನ್ ಎನರ್ಜಿ! ಆ ಎನರ್ಜಿಯ ಇಮ್ಯಾಜಿನ್ ಮಾಡ್ಲಿಕ್ಕಾದ್ರೂ ಸಾಧ್ಯ ಆಗತ್ತಾ ನಮಗೆ? ಏನ್ ವಿಲ್ ಪವರ್ ಬೇಕು ಅಂತಂದ್ರೆ, ಅಂಥ ವಿಲ್ ಪವರ್ನ ಯಾವತ್ ನಮ್ಮಿಂದ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೋ ಅದು ಯೌವನ ಅಂತ. ಮಿತ್ರ, ಇವತ್ತು ಭಾರತಕ್ಕೆ ಬೇಕಾಗಿರೋದು ಅಂತ ಸಮರ್ಥ ಯುವಕರ ತಂಡ ಬೇಕಾಗಿದೆ ಅಂತ. ಅಂತ ಯುವಕರು ಹೊಸ ಭಾರತವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಾವೆಲ್ಲ ತಿಳ್ಕೊಂಡಿರ್ಬೇಕಾಗಿರುವಂತ ಸಂಗತಿ. ಈ ದೇಶ ಅಂಥ ಯುವಕರಿಂದ ಕೂಡಿದ್ದದ್ದು. ನಾನು ಈಗ ತಾನೇ ಪುತ್ತೂರಿನಿಂದ ಒಂದು ಕಾಲೇಜ್ ಸಮಾವೇಶ ಮುಗಿಸ್ಕೊಂಡು ಬರ್ತಿದ್ದೀನಿ. ಆ ಕಾಲೇಜ್ನಲ್ಲಿ ಮಾತಾಡುವಾಗ ನಾನು ಸುಮ್ಮನೆ ಅವರಿಗೆ ಹೇಳ್ತಿದ್ದೆ, ಭಾರತದ ಯುವಕರು ಹೆಂಗಿದ್ರು ಅಂತಂದ್ರೆ, ಭಾರತದ ಯುವಕರು ಹೆಂಗಿದ್ರು ಅಂದ್ರೆ, ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಅಟ್ಯಾಕ್ ಮಾಡಿಸಿಕೊಂಡಂತ ದೇಶ ಯಾವುದಾದ್ರೂ ಇದ್ರೆ ಅದು ನಮ್ಮ ದೇಶ. ನಾನು ಚಿಕ್ಕನ್ನಲ್ಲಿರುವಾಗ 8ನೇ ಕ್ಲಾಸಲ್ಲಿರುವಾಗ ಇಲ್ಲಿರುವಂಥ ಕೆಲವು ಹೈಸ್ಕೂಲ್ ಮಕ್ಕಳ ಏಜ್ನಲ್ಲಿ ನಾನು ಹಿಸ್ಟ್ರಿ ಮೇಷ್ಟ್ರು ಹೇಳ್ತಿದ್ರು, ಎಂಥ ಕೆಟ್ಟ ದೇಶ ಇದು, ಜಗತ್ತಿನ ಸಣ್ಣ ಪುಟ್ಟ ರಾಷ್ಟ್ರಗಳೆಲ್ಲ ಈ ದೇಶದ ಮೇಲೆ ಆಕ್ರಮಣ ಮಾಡಿವೆ ಅಂತ. ನನ್ಗಾಗ ಅನಿಸ್ತಿತ್ತು, ಛೀ, ನಾನು ಭಾರತದಲ್ಲಿ ಹುಟ್ಟಿದ್ದೀನಲ್ಲ, ಎಂಥ ದುರವಸ್ಥೆ ಇದು. ಎಲ್ಲರೂ ಆಕ್ರಮಣ ಮಾಡಿದ್ರು. ಯಾರು? ಗ್ರೀಕರ ಅಲೆಕ್ಸಾಂಡರ್ ಬಂದ, ಶಕರು ಬಂದರು, ಹುಣರು ಬಂದರು, ಮೊಘಲರು, ತುರ್ಕರು, ಅರಬ್ಬರು, ಅಫ್ಘನ್ರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಇಂಗ್ಲಿಷರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ ಎಲ್ಲರೂ ಆಕ್ರಮಣಕ್ಕೆ ಅಂತ ಬಂದರು. ಹೌದೋ ಇಲ್ವೋ? ಸಣ್ಣ ಪುಟ್ಟ ದೇಶಗಳು ಲಿಸ್ಟಲ್ಲಿ ನೋಡಿದ್ರೆ ಏನಿಲ್ವೇ ಇಲ್ಲ. ಆ ದೇಶಗಳೆಲ್ಲ ಆಕ್ರಮಣ ಮಾಡಿದ್ವು. ಛೇ, ಎಂಥ ದೇಶಪ್ಪ ಇದು ಅಂತ. ಆಮೇಲೆ ಬುದ್ಧಿ ಬಂತು, ಇವರಲ್ಲಿ ಒಬ್ಬೊಬ್ರು ಎಷ್ಟು ಸ್ಟ್ರಾಂಗ್ ಅಂದ್ರೆ, ಇವ್ರು ಯಾರ್ಯಾರ ಮೇಲೆ ಆಕ್ರಮಣ ಮಾಡಿದ್ದಾರೋ ಆ ರಾಷ್ಟ್ರಗಳನ್ನು ಪೂರ್ತಿ ಧ್ವಂಸಗೊಳಿಸಿಬಿಟ್ಟಿದ್ದಾರೆ. ಆದರೆ ಇಷ್ಟೂ ಜನ ಒಂದು ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿ ಆ ರಾಷ್ಟ್ರವನ್ನ ಧ್ವಂಸಗೊಳಿಸ್ಲಿಕ್ಕಾಗದೆ ಸೋತು ಸುಣ್ಣವಾಗಿದ್ದಾರೆ ಅಂತಂದ್ರೆ ಅದು ನಮ್ಮ ಭಾರತ ಮಾತ್ರ. ಇದು ಭಾರತದ ಶಕ್ತಿ, ಇದು ಭಾರತದ ಅಂತಃಶಕ್ತಿ. ನೀವು ಯಾವ ದೇಶಕ್ಕೆ ಸೇರಿದ್ದೀರಿ ಅಂತಂದ್ರೆ, ಇಷ್ಟೂ ರಾಷ್ಟ್ರಗಳ ಆಕ್ರಮಣದ ನಂತರವೂ ಉಳಿದಿರುವಂತ ಒಂದು ಅಪರೂಪದ ರಾಷ್ಟ್ರಕ್ಕೆ. ಆದರೆ ಹಿಸ್ಟ್ರಿ ಪುಸ್ತಕದಲ್ಲಿ ಏನು ಓದಿದ್ವಿ ನಾವು? ಸುಮ್ಮನೆ ಯೋಚನೆ ಮಾಡಿ. ಭಾರತವನ್ನು ಕಂಡು ಹಿಡಿದವರು ಯಾರು? ಜೋರಾಗಿ ಹೇಳಬೇಕು. ಯಾರು ಭಾರತವನ್ನು ಕಂಡುಹಿಡಿದ್ರು? ವೆರಿ ಗುಡ್. ವಾಸ್ಕೋ ಡಿ ಗಾಮ ಭಾರತವನ್ನು ಕಂಡುಹಿಡಿದ. ಅವನು ಹುಟ್ಟೋಕ್ಕಿಂತ ಮುಂಚೆ ಇರಲಿಲ್ವೇನಿದು? ಮತ್ತು ವಾಸ್ಕೋ ಡಿ ಗಾಮ ಕಂಡುಹಿಡಿದಿದ್ದೇನು? ನೋಡಿ ಹೆಂಗ್ ರಪ್ಪ ಅಂತ ಆನ್ಸರ್ ಮಾಡಿದ್ವಿ. ಭಾರತವನ್ನ ಕಂಡುಹಿಡಿದಿದ್ಯಾರು? ಅವನ ಅಪ್ಪ ಹುಟ್ಟೋಕ್ಕಿಂತ ಮುಂಚೆ ಇತ್ತಿದು. ಆದ್ರೆ ನಮ್ಮ ಮೇಷ್ಟ್ರು, ಪಾಪ ಮೇಷ್ಟ್ರು ತಪ್ಪಿಲ್ಲ, ಸ್ಕೂಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಹಂಗೆ ಇದೆ. ಭಾರತವನ್ನ ಕಂಡು ಹಿಡಿದಿದ್ದು ವಾಸ್ಕೋ ಡಿ ಗಾಮ
ಭಾರತವನ್ನ ಅಂತ ಕೇಳಿದ ತಕ್ಷಣ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದಿದ್ದು ವಾಸ್ಕೋಡಿಗಾಮ ಅಂತ ಸ್ವಲ್ಪ ತಿದ್ದುತ್ತೀವಿ. ಆದ್ರೆ ಮಜಾ ಏನು ಗೊತ್ತೇನು, ವಾಸ್ಕೋಡಿಗಾಮ ಕೇಪ್ ಆಫ್ ಗುಡ್ ಹೋಪಿಗೆ ಬಂದವನಿಗೆ ಮತ್ತೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಯಾಕೆಂದ್ರೆ ಅಗಾಧವಾದ ಸಾಗರ. ಅವನತ್ರ ಇರುವಂತ ಪುಟ್ಟ ಬೋಟ್ ಅನ್ನ ತೆಗೆದುಕೊಂಡು ಭಾರತ ಇಲ್ಲಿದೆ ಅಂತ ಎಲ್ಲರೂ ಹೇಳ್ತಾರೆ, ಅಲ್ಲಿಗೆ ಬರ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಆಗ ಈ ದೇಶದ ಒಬ್ಬ ವ್ಯಾಪಾರಿ, ಯಾರು ಆಫ್ರಿಕಾಕ್ಕೆ ಹೋಗಿ ವ್ಯಾಪಾರ ಮಾಡ್ತಿದ್ನೋ, ಅವನದೊಂದು ದೊಡ್ಡ ಹಡಗು, ಆ ಹಡಗಿಗೆ ಈ ಒಂದು ಚಿಕ್ಕ ಬೋಟ್ ಟ್ಯಾಗ್ ಮಾಡಿ ಕಟ್ಟಿ ನೀನು ನಮ್ಮ ಜೊತೆ ಬಾ ಅಂತ ಭಾರತದ ವ್ಯಾಪಾರಿ ಕರ್ಕೊಂಡು ಬಂದಿದ್ದವನಿಗೆ. ಇವನು ಕಂಡಿಡಿದಿದ್ದಲ್ಲ. ಆದ್ರೆ ಹಿಸ್ಟಾರಿಯನ್ಸ್ ಹೆಂಗ್ ಮಾಡಿಟ್ರು ಅಂತಂದ್ರೆ ಭಾರತವನ್ನು ಕಂಡಿಡಿದಿದ್ದೇ ವಾಸ್ಕೋಡಿಗಾಮ ಅಂತ ಹೇಳಿದ್ರು. ಆದ್ರೆ ಗೊತ್ತಿರಲಿ ಮಿತ್ರರೇ, ಇವರೆಲ್ಲರೂ ಕಂಡಿಡಿದು ಭಾರತಕ್ಕೆ ಬರೋಕ್ಕಿಂತ ಮುಂಚೆಯೇ ಈ ದೇಶ ಎಷ್ಟು ಎತ್ತರಕ್ಕೆ ಬೆಳೆದಿತ್ತು ಅಂತಂದ್ರೆ ಈ ದೇಶವನ್ನ ಜಗತ್ತಿನ ಜನ ಇಮ್ಯಾಜಿನ್ನೂ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ನಿಮ್ಗೆ ಗೊತ್ತಿರಲಿ, ಭಾರತ ಜಗತ್ತಿನ ಅತ್ಯಂತ ಹೆಚ್ಚು ಯೂನಿವರ್ಸಿಟಿಗಳನ್ನ ಹೊಂದಿದ್ದ ರಾಷ್ಟ್ರ. ಒಂದು ಕಾಲದಲ್ಲಿ ಈ ದೇಶದ ಯೂನಿವರ್ಸಿಟಿಗಳು ಹೆಂಗಿದ್ವು ಅಂತಂದ್ರೆ, ನಲಂದ, ತಕ್ಷಶಿಲಾ, ವಿಕ್ರಮಶಿಲಾದಂಥ ಯೂನಿವರ್ಸಿಟಿಗಳಿಗೆ ಒಳಗೆ ಬಂದು ಓದಬೇಕು ಅಂತಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇರ್ತಿತ್ತು. ಈ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಇಂಡಿಯನ್ಸ್ ಮಾತ್ರ ಬರೀತಿರ್ಲಿಲ್ಲ, ಜಗತ್ತಿನ 90 ರಾಷ್ಟ್ರಗಳ ಜನ ಬರಿತಾ ಇದ್ರು. 90 ಕಂಟ್ರೀಸ್. ಈ 90 ರಾಷ್ಟ್ರಗಳ ಜನ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮಾತ್ರ ಒಳಗೆ, ಇಲ್ಲ ಅಂದ್ರೆ ಅವರನ್ನು ಆಚೆ ಕಳಿಸಲಾಗ್ತಿತ್ತು. ಹೀಗಾಗಿ ಜಾವಾ, ಬಾಲಿ, ಸುಮಾತ್ರಾ, ಇಂಡೋನೇಷ್ಯಾ, ಮಲೇಷಿಯಾ ದ್ವೀಪಗಳಿವೆಯಲ್ಲ, ಇಲ್ಲೆಲ್ಲ ಯಾರು ಭಾರತಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಬರೆಯಕ್ಕೆ ಬರ್ತಾರೋ ಅವರಿಗೊಂದು ಕ್ರ್ಯಾಶ್ ಕೋರ್ಸ್ ಮಾಡಿ ಟ್ರೈನಿಂಗ್ ಕೊಡ್ಲಾಗ್ತಿತ್ತು. ನಂಗೆ ಬಂದ ತಕ್ಷಣ ನಿಮ್ಮ ಪ್ರಿನ್ಸಿಪಲ್ ಹೇಳಿದ್ರು, ನಾವು ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ಗೆ ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ ಅಂತ. ಇಲ್ಲಿ ಟ್ರೈನಿಂಗ್ ತಗೊಂಡ್ರೆ ಪಾಸ್ ಆಗ್ತೀವಿ ಅಂತ. ಹಾಗೆ ಈ ದೇಶದ ಯೂನಿವರ್ಸಿಟಿಯಲ್ಲಿ ಎಂಟ್ರೆನ್ಸ್ ಪಡ್ಕೊಳ್ಳೋಕ್ಕೆ ಅಲ್ಲೆಲ್ಲ ಟ್ರೈನಿಂಗ್ ಕ್ಲಾಸಸ್ ನಡೀತಾ ಇತ್ತು. ಇದು ಭಾರತ. ಈ ಭಾರತದ ಸಾಮರ್ಥ್ಯ ಎಂಥದ್ದಿತ್ತು ಅಂತಂದ್ರೆ, ಇಡೀ ಜಗತ್ತು ಭಾರತದ ಕುರಿತಂತೆ ಆಲೋಚನೆ ಮಾಡುವಾಗ ಹೆಮ್ಮೆ ಪಡುವಂತ ಅನೇಕ ಸಂಗತಿಗಳಿದ್ವು. ಇವತ್ತವರೆಲ್ಲ ಇದನ್ನು ಮರೆತು, ಅವರೇನು ಮರೆಯೋದು, ನಾವು ಮರೆತು ಕೂತಿದ್ದೀವಿ. ಹೆಂಗಿತ್ತು ಗೊತ್ತೇನು ಭಾರತ? ಹೆಂಗಿತ್ತು ಭಾರತ ಅಂತಂದ್ರೆ, ಬೌದ್ಧಿಕವಾಗಿ ಅತ್ಯಂತ ಅಪ್ರತಿಮವಾಗಿರುವಂತ ಸಾಮರ್ಥ್ಯವನ್ನು ಹೊಂದಿದ್ದ ರಾಷ್ಟ್ರ ಭಾರತವಾಗಿತ್ತು. ಪಶ್ಚಿಮ ದೇಶದ ಜನಗಳಿಗೆ ಸೂರ್ಯ ಭೂಮಿಯನ್ನು ಸುತ್ತುತ್ತಾನೋ, ಭೂಮಿ ಸೂರ್ಯನ ಸುತ್ತುತ್ತೋ ಅನ್ನೋ ಟೆನ್ಷನ್ ಇತ್ತು. ಬೆಳಗಾಗಿ ಎದ್ದು ಇಲ್ಲಿ ನಿಂತ್ಕೊಂಡ್ರೆ ಪೂರ್ವದಲ್ಲಿ ಸೂರ್ಯ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ. ಅವರೆಲ್ಲರೂ ಹೇಳಿದ್ರು ಭೂಮಿಯನ್ನ ಸೂರ್ಯ ಸುತ್ತುತ್ತಾನೆ ಅಂತ. ಯಾರೋ ಒಬ್ಬ ವಿಜ್ಞಾನಿ ಸೂರ್ಯ ಭೂಮಿಯನ್ನು ಸುತ್ತೋದಿಲ್ಲ, ಭೂಮಿಯೇ ಸೂರ್ಯನನ್ನು ಸುತ್ತುತ್ತೆ ಎಂದಿದ್ದಕ್ಕೆ ಅವನನ್ನು ಸಾಯಿಸ್ಲಿಕ್ಕೆ ಹೋಗಿದ್ರು. ಆದರೆ ಭಾರತ ಇವರೆಲ್ಲರೂ ಹೇಳೋಕ್ಕಿಂತ 100 ವರ್ಷಗಳ ಮುಂಚೆ ಸೂರ್ಯ ಕೇಂದ್ರೀಯ ಸಿದ್ಧಾಂತವನ್ನು ಕೊಟ್ಟು, ಸೂರ್ಯ ಕೇಂದ್ರದಲ್ಲಿದ್ದಾನೆ, ಭೂಮಿ ಆದಿಯಾಗಿ ಎಲ್ಲ ಗ್ರಹಗಳು ಅವನನ್ನು ಸುತ್ತುತ್ತವೆ, ಮತ್ತು ಭೂಮಿ ತನ್ನ ಅಕ್ಷದ ಸುತ್ತುತ್ತಾ ಸೂರ್ಯನ ಸುತ್ತಲಿಕ್ಕೆ ಎಷ್ಟು ಕಾಲ ತೆಗೆದುಕೊಳ್ಳುತ್ತೆ ಅಂತ ಆರ್ಯಭಟನ ತರದವರು ಯಾವ ಕಾಲದಲ್ಲಿ ಹೇಳಿದ್ರು. ಇಂಟ್ರೆಸ್ಟಿಂಗ್ಲಿ, ಆರ್ಯಭಟ ಭೂಮಿ ತನ್ನ ಅಕ್ಷದ ಮೇಲೆ ಸುತ್ತಲಿಕ್ಕೆ ಎಷ್ಟು ನಿಮಿಷ ತೆಗೆದುಕೊಳ್ಳುತ್ತೆ, ಎಷ್ಟು ಗಂಟೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ನೋ ಅದು ಇವತ್ತಿಗೂ ಕೂಡ ಅಕ್ಯುರೇಟ್ ಆಗಿದೆ. ಏನು ಅಮೇಜಿಂಗ್ ಸಂಗತಿ! ಸೌರಮಂಡಲದಲ್ಲಿ, ಇಲ್ಲಿ ತುಂಬಾ ವಿದ್ಯಾರ್ಥಿಗಳಿದ್ದೀರಿ, ಸೌರಮಂಡಲದ ಆಶ್ಚರ್ಯಕರ ಸಂಗತಿ ಏನು ಗೊತ್ತೇನು? ಸೌರಮಂಡಲದಲ್ಲಿ ಯಾವ ಗ್ರಹ ಸೂರ್ಯನಿಂದ ಎಷ್ಟು ದೂರ ಇದೆ, ಯಾವ ಗ್ರಹ ಸೂರ್ಯನಿಗೆ ಹತ್ತಿರದಲ್ಲಿದೆ, ಯಾವ ಗ್ರಹ ದೂರದಲ್ಲಿದೆ ಅನ್ನೋದನ್ನ ಈ ದೇಶದ ವಿಜ್ಞಾನಿಗಳು ಹೇಳಿದ್ರು. ಐ ಟೆಲ್ ಯು ಅನ್ ಇಂಟ್ರೆಸ್ಟಿಂಗ್ ಥಿಂಗ್. ಏನು ಗೊತ್ತೇನು? ಸೂರ್ಯಮಂಡಲದಲ್ಲಿ, ಸೌರಮಂಡಲದಲ್ಲಿ ಒಂದು ಗ್ರಹದ ಹೆಸರು ಗುರು ಅಂತಿದೆ. ನಾವು ಗುರು ಅಂತ ಯಾರಿಗೆ ಕರಿತೀವಿ? ಮೇಷ್ಟ್ರಿಗೆ ಕರಿತೀವಿ, ಹೌದು ತಾನೆ? ಯಾಕೆ ಮೇಷ್ಟ್ರಿಗೆ ಕರಿತೀವಿ ಗುರು ಅಂತ? ಮೇಷ್ಟ್ರು ಜ್ಞಾನದಿಂದ ಭಾರವಾಗಿದ್ದಾರೆ ಅಂತ, ಹೌದೋ ಇಲ್ವೋ? ಅವ್ರಿಗೆ ಜ್ಞಾನ ಬಹಳ ಇದೆ, ಜ್ಞಾನದಿಂದ ತೂಕವಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಗುರು ಅಂತ ಕರಿತೀವಿ. ಗುರು ಅಂದ್ರೆ ತೂಕ ಇರೋದು ಅಂತ ಅರ್ಥ. ಇಡೀ ಸೌರಮಂಡಲದಲ್ಲಿ ಅತ್ಯಂತ ತೂಕದ ಗ್ರಹ ಯಾವುದು ಅಂದ್ರೆ ಅದು ಗುರುಗ್ರಹ. ನಮ್ಮವ್ರ ಹೆಸರಿಡಬೇಕಾದ್ರೇನೆ ಇದರ ತೂಕ ಎಲ್ಲಕ್ಕಿಂತ ಹೆಚ್ಚು ಅಂತ ಗುರುತಿಸಿದ್ರಲ್ಲ, ಏನ್ ಬುದ್ಧಿಮತ್ತೆ! ನಾವೊಂದು ಗ್ರಹಕ್ಕೆ ಶನಿ ಅಂತ ಹೆಸರು ಕೊಟ್ಟಿದ್ದೀವಿ, ಗೊತ್ತಾ? ಕೇಳಿದ್ದೀರಾ ಎಲ್ಲರೂ? ಶನಿ ಅಂತ ಕರಿತೀವಿ. ಇಂಗ್ಲಿಷ್ ಅದನ್ನ ಸ್ಯಾಟರ್ನ್ ಅಂತ ಕರೀತಾರೆ. ಶನಿ ಅಂದ್ರೆ ಸಂಸ್ಕೃತದ ಅರ್ಥ ಏನು ಗೊತ್ತಾ? ಶನೈಹಿ ಚರತಿ ಇತಿ ಶನಿಹಿ. ಅತ್ಯಂತ ನಿಧಾನವಾಗಿ ಯಾರು ಚಲಿಸ್ತಾರೋ ಅದನ್ನ ಶನಿ ಅಂತ ಕರಿಬಹುದು ಅಂತ. ಶನಿ ಅತ್ಯಂತ ನಿಧಾನವಾಗಿ ಚಲಿಸುವಂತ ಸೌರಮಂಡಲದ ಗ್ರಹ. ಅದಕ್ಕೆ 7.5 ವರ್ಷ ಹಿಡಿತಾನೆ ಅವನು ಅಂತ. 7.5 ಅಂತ ಯಾಕೆ ಕರೆಯೋದು ಅಂತಂದ್ರೆ, ನಿಧಾನವಾಗಿ ಚಲಿಸೋದ್ರಿಂದ ಒಂದ್ಸಲ ಅಟ್ಯಾಕ್ ಮಾಡಿದ್ರೆ 7.5 ವರ್ಷ ಪಕ್ಕ ಹಿಡಿತಾನೆ ಅಂತ ಹೇಳೋದು ಆ ಕಾರಣಕ್ಕೆ. ಎಷ್ಟು ಚೆನ್ನಾಗಿದೆ ಹೆಸರಿಡೋದ್ರಲ್ಲಿ.
ಜಗತ್ತಿನ ವಿಜ್ಞಾನಿಗಳಿಗೆ, ನನ್ನ ಭಾರತದ ಬಗ್ಗೆ ಹೆಮ್ಮೆ ಹೇಳ್ತಿರೋದು ನಾನು, ಜಗತ್ತಿನ ವಿಜ್ಞಾನಿಗಳಿಗೆ ಈ ಗಿಡಗಳು ನೀರು ಹೆಂಗೆ ಕುಡಿತವೆ ಅಂತ ಗೊತ್ತಿರಲಿಲ್ಲ. ನೀರು ಹೇಗೆ ಕುಡಿತವೆ ಅಂತ ಕೇಳಿದ್ರೆ ಎಲೆಯ ಮೇಲೆ ನೀರು ಹಾಕಿದ್ರೆ ಕುಡಿತವೆ ಅಂತ ನೋಡ್ಕೊಂಡು ಕೂತಿರ್ತಿದ್ರು. ಆದ್ರೆ ಭಾರತ ಸಂಸ್ಕೃತದಲ್ಲಿ ಗಿಡಗಳಿಗೆ ಏನಂತ ಹೆಸರು ಕೊಡುತ್ತೋ ಗೊತ್ತಾ? ಪಾದಪಹ ಅಂತ ಕರೀತು. ಪಾದಪಹ ಅಂದ್ರೆ ಅರ್ಥ ಏನು ಗೊತ್ತಾ? ಪಾದೈಹಿ ಪಿಬತಿ ಇತಿ ಪಾದಪಹ. ಯಾರು ಕಾಲ್ಗಳಿಂದ ನೀರನ್ನು ಕುಡಿತಾರೋ ಅವರನ್ನ ಗಿಡಗಳು ಅಂತ ಕರಿತೀವಿ. ಏನು ಅದ್ಭುತವಾಗಿರುವಂಥದ್ದು! ಹೆಸರು ಕೊಡುವಾಗಲೇ ಎಷ್ಟು ಸುಂದರವಾಗಿ ಕೊಟ್ವಿ ನಾವು. ವಾಟ್ ಈಸ್ ದ ವರ್ಕ್ ಆಫ್ ಹಾರ್ಟ್ ಅಂತ ಕೇಳಿದ್ರೆ, ಯಾರು ಇಂಗ್ಲಿಷ್ ಓದಿರ್ತಾರೋ ಅವನು ಬೈಹರ್ಟ್ ಮಾಡಬೇಕು. ಆದರೆ ಯಾರು ಸಂಸ್ಕೃತ ಓದಿರ್ತಾನೋ ಬೈಹರ್ಟ್ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಹಾರ್ಟ್ ಅಂತಂದ್ರೆ ಸಂಸ್ಕೃತದಲ್ಲಿ ಹೃದಯ ಅಂತ ಕರೀತಾರೆ. ಕರೆಕ್ಟ್? ಹೃದಯ ಅಂದ್ರೆ ಅರ್ಥ ಏನು ಗೊತ್ತೇನು? ಹರತೇರ್ ದದಾತೇರ್ ಇತಿ ಹೃದಯಂ. ಯಾರು ತೆಗೆದುಕೊಂಡು ವಾಪಸ್ ಕೊಡ್ತಾರೋ ಅದನ್ನು ಹೃದಯ ಅಂತ ಕರೀತಾರೆ. ಹಾರ್ಟ್ ರಕ್ತವನ್ನ ತೆಗೆದುಕೊಂಡು ಅದನ್ನ ವಾಪಸ್ ಶುದ್ಧೀಕರಣ ಮಾಡಿ ಕಳಿಸಿಕೊಡುತ್ತಲ್ಲ, ಹೀಗಾಗಿ ಅದನ್ನ ಹೃದಯ ಅಂತ ಕರೆಯಲಾಯಿತು. ಎಷ್ಟು ಚೆನ್ನಾಗಿದೆ ಹೆಸರು ಕೊಡುವಾಗ! ಭಾರತೀಯ ಪರಂಪರೆಯ ಸಾಮರ್ಥ್ಯ ನೋಡಿ ಮಿತ್ರರೆ. ಭಾರತದ ಬಗ್ಗೆ ನೀವು ಎಷ್ಟು ಹೆಮ್ಮೆ ಪಡಬೇಕು ಅಂತಂದ್ರೆ, ಇಲ್ಲಿ ಹೈಸ್ಕೂಲ್ ಮಕ್ಕಳು, ಡಿಗ್ರಿ ಮಕ್ಕಳು ಎಲ್ಲ ಇರೋದ್ರಿಂದ ಹೇಳ್ತೀನಿ, ನಾನು ಜಗತ್ತಿನ ಅತ್ಯಂತ ಶ್ರೀಮಂತ ರಾಷ್ಟ್ರ ಯಾವುದು ಅಂತ ಇವತ್ತಿನ ಮಕ್ಕಳನ್ನು ಕೇಳಿದರೆ ಅಫ್ಕೋರ್ಸ್ ಅವ್ರು ಹೇಳ್ತಾರೆ ಅಮೆರಿಕ ಅಂತ. GDP ದೃಷ್ಟಿಯಿಂದ, ಎಕಾನಮಿಯ ದೃಷ್ಟಿಯಿಂದ ನಂಬರ್ 1 ಕಂಟ್ರಿ ಅಮೆರಿಕ, ಸೆಕೆಂಡ್ ಚೈನಾ. ಯು ನೋ ವೇರ್ ಇಂಡಿಯಾ ಸ್ಟ್ಯಾಂಡ್ಸ್? ಥರ್ಡ್, ಫೋರ್ತ್, 11th, 15th, 5th ಪೊಸಿಷನ್ ಅಲ್ಲಿದ್ದೀವಿ ನಾವು. ವಿ ಆರ್ 5th ಲಾರ್ಜೆಸ್ಟ್ ಎಕಾನಮಿ. ಈಗ ನಾವು 10ನೇದೋ 20ನೇದೋ ಆ ಥರ ಒದ್ದಾಡ್ಕೊಂಡು ಕೂತಿದ್ದವರು ಈಗ 5th ಲಾರ್ಜೆಸ್ಟ್ ಎಕಾನಮಿ ಆಗಿದ್ದೀವಿ. ಇನ್ನೊಂದು 4-5 ವರ್ಷ ಕಳೆದ್ರೆ ಜಗತ್ತಿನ 3ನೇ ದೊಡ್ಡ ಎಕಾನಮಿಯಾಗಿ ಬೆಳೆದು ನಿಲ್ಲುವಂತ ರಾಷ್ಟ್ರವಾಗಿ ನಿಂತಿದ್ದೀವಿ. ಆದರೆ ಸ್ಟಿಲ್ ಜಗತ್ತಿನ ಅತ್ಯಂತ ದೊಡ್ಡ ಎಕಾನಮಿ ಅಮೆರಿಕ ಅಂತ ಹೇಳ್ತೀವಲ್ಲ, ಆದ್ರೆ ಬಹಳ ಜನರಿಗೆ ಗೊತ್ತಿಲ್ಲ, ಅಮೆರಿಕನ್ರಿಗೆ ದುಡ್ಡು ಲೆಕ್ಕ ಹಾಕೋದಕ್ಕೆ ನಂಬರ್ ಕೊಟ್ಟಿದ್ ನಾವೇ. ನಾವು ನಂಬರ್ ಕೊಡದೆ ಹೋಗಿದ್ರೆ ಏನಾಗಿರ್ತಿತ್ತು? ಜಸ್ಟ್ ರೋಮನ್ ಅಂಕೆಯನ್ನು ಇಮ್ಯಾಜಿನ್ ಮಾಡಿ. ರೋಮನ್ ಅಂಕೆಗಳಲ್ಲಿ 10 ಹೆಂಗ್ ಬರೀತಾರೆ? ಎಕ್ಸ್ ಫೈನ್. 50 ಎಲ್ಲ ಮರೆತೋಗಿದ್ದೀರಿ. ಎಲ್. 100 ಸಿ. 500 ಡಿ. 1000 ಎಂ. 10,000 ಎಂ ಬಾರ್. 20,000 2 ಸಲ ಎಂ ಬಾರ್. 30,000 3 ಸಲ ಎಂ ಬಾರ್. ಮುಗೀತು, ಇನ್ನಿಲ್ಲ, ನಂಬರ್ ಹೋಯ್ತು. ಈಗ ಯೋಚನೆ ಮಾಡಿ, 10,000 ಇಂಟು 9,999 ಮಾಡಬೇಕಪ್ಪ. ನೀವು ಬರೆಯೋದ್ರೊಳಗೆ ಅರ್ಧ ಜೀವ ಹೈರಾಣಾಗಿರ್ತದೆ. ಅಯ್ಯೋಯ್ಯಪ್ಪ, 9,999 ಬರೆಯೋದು ಹೆಂಗೆ? ಇದನ್ನ ಮಲ್ಟಿಪ್ಲೈ ಮಾಡೋದು ಹೆಂಗೆ ಮತ್ತೆ? ಆದರೆ ಭಾರತೀಯರು 0 ಎನ್ನುವಂತ ಒಂದು ನಂಬರ್ ಅನ್ನು ಕಂಡಿಡಿದ್ರು. ಆ ನಂಬರ್ ಅನ್ನ ಕಂಡಿಡಿದು ಆ ಶೂನ್ಯವನ್ನ ಜಗತ್ತಿಗೆ ಕೊಟ್ಟ ನಂತರ ಇಡೀ ಜಗತ್ತು ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ಲಿಕ್ಕೆ ಶುರು ಮಾಡ್ತು ಅಂದ್ರೆ, ಇವತ್ತು ಬರೀ 1000 10,000 ಅಲ್ಲ, ಈ ಭೂಮಿಯಿಂದ ಚಂದ್ರನಿಗಿರುವಂತ ದೂರವನ್ನ, ಭೂಮಿಯಿಂದ ಮಂಗಳನಿಗಿರುವಂತ ದೂರವನ್ನ ಆಕ್ಯುರೇಟ್ ಆಗಿ ಲೆಕ್ಕ ಮಾಡಿ ಅದನ್ನ ನಂಬರ್ ಮೂಲಕ ಪ್ರೊಡ್ಯೂಸ್ ಮಾಡಬಹುದಾಗಿರುವಂತ ಸಾಮರ್ಥ್ಯ ಜಗತ್ತಿಗೆ ಬಂದಿದೆ ಅಂದ್ರೆ ಕಾರಣ ಯಾರು? ಎಸ್, ನಿಮ್ ಚಪ್ಪಾಳೆನೆ ಹೇಳುತ್ತೆ ನಾವೇ ಕಾರಣ. 0 ಕೊಡದೆ ಹೋಗಿದ್ರೆ ಮಜಾ ಇರಲಿಲ್ಲ ಅಂತ. ಅಂಡ್ ಯು ನೋ, ಈ 0 ಕೊಡುವಾಗ, ನಂಬರ್ ಕೊಡುವಾಗ ಹೆಂಗಿದ್ವಿ ನಾವು? ಒಂದು ಶ್ಲೋಕ ನಂಗೆ ಗೊತ್ತಿಲ್ಲ, ನೀವು ಹೇಳ್ಬೋದು ಅಂತ ಅನ್ಸುತ್ತೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಒಂದು ಮಂತ್ರ. ಈ ಮಂತ್ರದ ಅರ್ಥ ಏನು ಗೊತ್ತಾ? ವೆರಿ ಇಂಟ್ರೆಸ್ಟಿಂಗ್. ಅದು ಪೂರ್ಣ, ಇದು ಪೂರ್ಣ. ಪೂರ್ಣದಿಂದಲೇ ಪೂರ್ಣ ಹುಟ್ಟುತ್ತೆ, ಪೂರ್ಣದಿಂದಲೇ ಪೂರ್ಣ ಕೊನೆಗೊಳ್ಳುತ್ತೆ. ನೆಕ್ಸ್ಟ್ ಸೆಂಟೆನ್ಸ್ ವೆರಿ ಇಂಟ್ರೆಸ್ಟಿಂಗ್. ಪೂರ್ಣಕ್ಕೆ ಪೂರ್ಣ ಹಾಕಿದ್ರೆ ಪೂರ್ಣವೇ ಇರುತ್ತೆ, ಪೂರ್ಣದಿಂದ ಪೂರ್ಣ ತೆಗೆದ್ರು ಪೂರ್ಣವೇ ಇರುತ್ತೆ ಅಂತ. ನನ್ನ ಸಂಸ್ಕೃತ ಮೇಷ್ಟ್ರು ಈ ಮಂತ್ರ ಹೇಳಿದ್ರು. ಐ ಸ್ಟುಡ್ ಅಪ್ ಅಂಡ್ ಆಸ್ಕ್ಡ್, ಸರ್ ಹೆಂಗ್ ಸರ್ ಸಾಧ್ಯ ಅದು? ಪೂರ್ಣಕ್ಕೆ ಪೂರ್ಣ ಆಡ್ ಮಾಡಿದ್ರೆ ಪೂರ್ಣ ಹೆಂಗೆ? 2ಕ್ಕೆ 2 ಆಡ್ ಮಾಡಿದ್ರೆ ಏನಾಗುತ್ತೆ? ಮಂತ್ರ ರಾಂಗ್ ಅಲ್ವಾ ಅಂದಿನ? ಕರೆಕ್ಟ್ ತಾನೆ? ಮಂತ್ರ ಹೇಳಿದ ತಕ್ಷಣ ಎಲ್ಲ ಸತ್ಯ ಅಂತ ತಿಳ್ಕೊಳ್ಬೇಕೇನು? ನಾನು ಹೇಳಿದೆ ಮಂತ್ರ ಈಸ್ ರಾಂಗ್. ಪೂರ್ಣಕ್ಕೆ ಪೂರ್ಣ ಆಡ್ ಮಾಡಿದ್ರೆ ಡಬಲ್ ಪೂರ್ಣ ಆಗಬೇಕು, ಪೂರ್ಣದಿಂದ ಪೂರ್ಣ ತೆಗೆದ್ರೆ 0 ಆಗಬೇಕು. ಹೆಂಗೆ ಪೂರ್ಣನೇ ಉಳ್ಕೊಳ್ಳುತ್ತೆ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಪೂರ್ಣ ಅಂದ್ರೆ 1 2 ಅಲ್ಲ ಕಣೋ, ಪೂರ್ಣ ಅಂದ್ರೆ 0 ಆರ್ ಇನ್ಫಿನಿಟಿ ಅಂತಂದ್ರು. ದೆನ್ ಐ ಜಸ್ಟ್ ಸ್ಕ್ರಾಚ್ ಮೈ ಹೆಡ್ ಅಂಡ್ ಐ ಜಸ್ಟ್ ಚೆಕ್ಡ್. 0 + 0 = 0 - 0 = ಇನ್ಫಿನಿಟಿ + ಇನ್ಫಿನಿಟಿ =
ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಈಕ್ವಲ್ ಟು ವಾಹ್. ಒಂದು ಮಂತ್ರದ ಮೂಲಕ ಒಂದು ಅದ್ಭುತವಾಗಿರುವಂತ ಮ್ಯಾಥಮೆಟಿಕಲ್ ಫಾರ್ಮುಲಾ ಹೇಳೋ ತಾಕತ್ತಿತ್ತಲ್ಲ, ಅದು ಭಾರತೀಯ ಋಷಿಗಳಿಗಿತ್ತು ಮತ್ತು ಆ ಕಾಲದಲ್ಲೇ ಗೊತ್ತಿದ್ದಂತ ಸಂಗತಿ. ಭಾರತ ಬೆಳೆದಿದ್ದಂತ ರೀತಿ ಹಿಂಗೆ. ಹೀಗಾಗಿ ಜಗತ್ತಿನ ಜನ ಭಾರತಕ್ಕೆ ನತಮಸ್ತಕವಾದರು. ಅನೇಕ ರಾಷ್ಟ್ರಗಳ ಜನ ಭಾರತಕ್ಕೆ ಬರೋಕ್ಕಿಂತ ಮುಂಚೆ, ಭಾರತಕ್ಕೆ ಬಂದು ಇಳಿದಾಗ ತಮ್ಮ ಕಾಲನ್ನು ತಾಕ್ಸೋಕ್ಕಿಂತ ಮುಂಚೆ ಒಮ್ಮೆ ಕೈ ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ಭಾರತಕ್ಕೆ ಕಾಲನ್ನು ತಾಕಿಸ್ತಾ ಇದ್ರು. ಯಾಕೆಂದ್ರೆ ಪರಮ ಪವಿತ್ರವಾಗಿರುವಂಥ ರಾಷ್ಟ್ರ, ಜ್ಞಾನದಿಂದ ತುಂಬಿರುವ ರಾಷ್ಟ್ರ, ಮೊದಲು ಕಾಲ್ ಮುಟ್ಟಬಾರದು, ಕೈಯಿಂದ ನಮಸ್ಕಾರ ಮಾಡಬೇಕು ಅಂತ ಜಗತ್ತಿನ ಅನೇಕ ಜನ. ಈ ದೇಶದ ಗಂಗೆಗೆ, ಈ ದೇಶದ ಗೀತೆಗೆ, ಈ ದೇಶದ ಯೋಗಕ್ಕೆ ಎಂಥ ಅದ್ಭುತವಾಗಿರುವಂಥ ಬೆಲೆ. ಈಗಲೂ ಅಷ್ಟೇ. ಒಂದಿನ ಈ ದೇಶದ ಪ್ರಧಾನಮಂತ್ರಿ, ಅವರು ಪ್ರಧಾನಮಂತ್ರಿ ಆದ ಆರಂಭದ ದಿನಗಳಲ್ಲೇ ಯುನೈಟೆಡ್ ನೇಷನ್ಸ್ಗೆ ಹೋದ್ರು ಅಂಡ್ ಈ ಜಸ್ಟ್ ರಿಕ್ವೆಸ್ಟೆಡ್ ಎಲ್ರಿಗೂ, ನಿಮ್ಮ ಹೆಲ್ತ್ ಹಾಳಾಗೋಗಿದೆ, ಯಾಕೆಂದ್ರೆ ನೀವು ಯೋಗ ಮಾಡೋದು ಬಿಟ್ಟು ಮಾತ್ರೆ ತಿನ್ನೋದು ರೂಢಿ ಮಾಡ್ಕೊಂಡಿದ್ದೀರಾ, ನಾವೆಲ್ಲ ಯಾಕೆ ಯೋಗ ಮಾಡಬಾರ್ದು, ಅದಕ್ಕೋಸ್ಕರ ಒಂದು ಇಂಟರ್ನ್ಯಾಷನಲ್ ಯೋಗ ಡೇ ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಕೇಳಿದ್ರು. ಜಗತ್ತಿನ ಒಂದು 90-95 ರಾಷ್ಟ್ರಗಳ ಜನ ಎಸ್ ವಿ ವಿಲ್ ಡೂ ಅಂತ ಹೇಳಿದ್ರು. ಇವತ್ತು ಜಗತ್ತಿನ ಕನಿಷ್ಠ ಪಕ್ಷ 195 ರಾಷ್ಟ್ರಗಳು ಜೂನ್ 21 ಇನ್ಕ್ಲೂಡಿಂಗ್ ಮುಸ್ಲಿಂ ಕಂಟ್ರೀಸ್ ಜೂನ್ 21 ವಿಶ್ವ ಯೋಗ ದಿನವನ್ನಾಗಿ ಆಚರಿಸುತ್ತೆ. ಏನು ವೈಭವವಾಗಿ ಆಚರಿಸುತ್ತೆ ಅಂತಂದ್ರೆ ಇಡೀ ಜಗತ್ತು ಭಾರತವನ್ನು ಗೌರವಿಸುತ್ತೆ. ಮಿತ್ರ, ಬರೀ ಗೌರವಿಸೋದಲ್ಲ, ಜಗತ್ತಿನ ಮೂಲೆ ಮೂಲೆಯ ಜನ ಪ್ರತಿ ಬಾರಿ ಸೂರ್ಯ ನಮಸ್ಕಾರ ಮಾಡುವಾಗ ಕೈ ಮುಗಿದು ಓಂಕಾರವನ್ನು ಹೇಳ್ತಾ ನಮಸ್ಕಾರ ಮಾಡ್ತಾರಲ್ಲ, ಮತ್ತೊಮ್ಮೆ ಭಾರತ ಜಗತ್ತನ್ನ ಆವರಿಸಿಕೊಳ್ತಾ ಇರುವಂತ ಸುಂದರವಾಗಿರುವಂತ ದೃಶ್ಯ ಕಣ್ಮುಂದೆ ಕಾಣ್ತಾ ಇದೆ. ನಾನು ಬಹಳ ಹಿಂದೆ 4-5 ವರ್ಷಗಳ ಹಿಂದೆ ಇಂಗ್ಲೆಂಡಿಗೆ ಹೋಗಿದ್ದೆ. ಇಂಗ್ಲೆಂಡಿಗೆ ಹೋಗೋದಾಗ ಐ ಜಸ್ಟ್ ನಂಗೆ ಕೇಳಿದ್ರೆ ಎಲ್ಲಿ ಸುತ್ತಾಡಬೇಕು ಅಂತಿದ್ದೀರಾ? ನಾನು ಅವ್ರಿಗೆ ಹೇಳಿದೆ ಎಲ್ಲೂ ಸುತ್ತಾಡಬೇಕು ಅಂತಿಲ್ಲ, ನನಗೆ ಯಾವುದಾದ್ರೂ ಒಂದು ಯೂನಿವರ್ಸಿಟಿ ನೋಡಬೇಕು, ಹೌ ದೇ ರನ್ ಯೂನಿವರ್ಸಿಟಿ ನೋಡಬೇಕು ಅಂತ. ಅವ್ರು ಹೇಳಿದ್ರು ಈ ಯೂನಿವರ್ಸಿಟಿಯಲ್ಲಿ ಇಂಡಿಯನ್ ಅಫೇರ್ಸ್ ಬಗ್ಗೆ ಸ್ಟಡಿ ಮಾಡುವಂಥವ್ರು ಒಬ್ಬರು ಇದ್ದಾರೆ, ಅವರನ್ನೇ ಕನೆಕ್ಟ್ ಮಾಡ್ತೀನಿ, ನೀವು ಮಾತಾಡಿ ಅಂತ. ಇಂಡಿಯನ್ ಅಫೇರ್ಸ್ ಬಗ್ಗೆ ಮಾತನಾಡೋರು ಅಂದರೆ ಅವ್ರು ಸಿಕ್ಕಾಗ ಏನೆಲ್ಲ ಪ್ರಶ್ನೆ ಕೇಳ್ತಾರೆ ಅಂತ ಐ ಪ್ರಿಪೇರ್ಡ್. ಮೊದಲನೇ ಪ್ರಶ್ನೆ ಏನಿರುತ್ತೆ ಗೊತ್ತಾ? ಯೂಶುವಲ್ ಆಗಿ ಫಾರಿನರ್ಸ್ದು ಭಾರತದ ಬಗ್ಗೆ ಮೊದಲನೇ ಪ್ರಶ್ನೆ ಅವ್ರು ಕೇಳೋದು, ಇಂಡಿಯಾದಲ್ಲಿ ರೇಪ್ಸ್ ಜಾಸ್ತಿ ಆಗುತ್ತಂತೆ, ಯಾಕೆ ಹಿಂಗೆ ಇಂಡಿಯಾ ಅಂತ ಕೇಳ್ತಾರೆ. ನಮ್ಮ ಬಗ್ಗೆ ನೆಗೆಟಿವ್ ಇಂಪ್ರೆಷನ್. ಸೆಕೆಂಡ್ ಕ್ವೆಶನ್, ಇಂಡಿಯಾದಲ್ಲಿ ಹೋಗೋ ಬರೋ ಜನ ಎಲ್ಲ ಕಲ್ಲುಗಳನ್ನೆಲ್ಲ ಪೂಜಿಸ್ತಾರಂತೆ, ಯಾಕೆ ಇಂಡಿಯನ್ಸ್ ಹಿಂಗೆ ಅಂತ. ಮೂರನೇ ಪ್ರಶ್ನೆ, ಇಂಡಿಯಾದಲ್ಲಿ ಹಸಿವು ಬಹಳ ಅಂತೆ, ಯಾಕೆ ಹಿಂಗೆ, ಇಂಡಿಯಾದಲ್ಲಿ ಜನ ತುಂಬಾ ಬಡತನದಲ್ಲಿ ಇರ್ತಾರಂತೆ, ದಡ್ರಂತೆ ಅಂತೆಲ್ಲ ಪ್ರಶ್ನೆ. ನಾನೊಂದು 10 ಪ್ರಶ್ನೆ ಪ್ರಿಪೇರ್ ಮಾಡಿಕೊಂಡೆ. 10 ಪ್ರಶ್ನೆಗೆ ಏನೇನು ಆನ್ಸರ್ ಮಾಡಬೇಕು, ನನ್ನ ದೇಶದ ಬಗ್ಗೆ ಹೆಂಗೆ ಗೌರವ ಹುಟ್ಟಿಸಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಂಡು ರಾತ್ರಿ ಎಲ್ಲ ಏನೇನು ಆನ್ಸರ್ ಮಾಡಬೇಕು ಅಂತ ರೆಡಿಯಾಗಿ ಕೂತಿದೆ. ಮಧ್ಯಾಹ್ನ ಕಾಲೇಜ್ಗೆ ಹೋಗಬೇಕು ಯೂನಿವರ್ಸಿಟಿಗೆ. ಅವ್ರು ಬಂದರು, ಒಂದು ಹೋಟ್ಲಿಗೆ ಹೋಗಿ, ಇಂಡಿಯನ್ ಹೋಟೆಲ್ ಇದೆ, ಲೆಟ್ ಅಸ್ ಹ್ಯಾವ್ ಅವರ್ ಲಂಚ್ ಅಂತ ಕರ್ಕೊಂಡು ಹೋದ್ರು. ಊಟ ಮಾಡ್ತಾ ಕೂತಿರುವಾಗ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಫಸ್ಟ್ ಕ್ವೆಶನ್, ಇಂಡಿಯಾದಲ್ಲಿ ರೇಪ್ ಜಾಸ್ತಿ, ಏನು ಆನ್ಸರ್ ಮಾಡಬೇಕು ಅಂತ ಪ್ರಿಪೇರ್ ಆಗಿದ್ದೆ. ಊಟ ಮಾಡ್ತಿದ್ದ ಮನುಷ್ಯ ತಲೆ ಮೇಲಕ್ಕೆ ಎತ್ತಿ, ಚಕ್ರವರ್ತಿ ಡು ಯು ಪ್ರಾಕ್ಟೀಸ್ ಯೋಗ ಅಂತ ಕೇಳಿದ್ರು. ಔಟ್ ಆಫ್ ಸಿಲೆಬಸ್ ಕ್ವೆಶನ್ ಇದು, ನಂಗೆ ಪ್ರಿಪೇರೇ ಆಗಿರಲಿಲ್ಲ ನಾನು. ಡು ಯು ಪ್ರಾಕ್ಟೀಸ್ ಯೋಗ? ನಾನು ಊಟ ಮಾಡ್ತಿದ್ದವನು ಗಾಬರಿಯಾಗಿ ತಲೆ ಎತ್ತಿ ಎಸ್ ಸರ್ ಐ ಡೂ ಅಂತ ಕೇಳಿದೆ. ಅವನು ಸುಮ್ಮನೆ ಆಗಲಿಲ್ಲ. ವಿಚಾಲಾಸನಾಸ್ ಯು ಡೂ ಅಂತ ಕೇಳಿದ ಪುಣ್ಯಾತ್ಮ. ನನಗೆ ಗೊತ್ತಿರೋ ನಾನು ಮಾಡುವಂಥ ಒಂದು 8 ಆಸನ ಹೇಳಿದೆ. ಅವನು ಬ್ರೈಟ್ ಫೇಸ್ ಮಾಡಿಕೊಂಡು, ಓ ಈವನ್ ಐ ಡೂ ಆಲ್ ದೀಸ್ ಅಂಡ್ ಐ ಡೂ ಸಮ್ ಮೋರ್ ಅಂದ. ನಾನು ಒಳ್ಳೆ ತಲೆನೋವಾಯ್ತಲ್ಲಪ್ಪ ನನಗೆ ಅಂತ ಹೇಳಿ, ನೀವು ಯಾವಾಗ ಸ್ಟಾರ್ಟ್ ಮಾಡಿದಿರಿ ಅಂತ ಕೇಳಿದೆ. ಅವನಂತ, ನಾನು ಇಂಡಿಯನ್ ಅಫೇರ್ಸ್ ಲೆಕ್ಚರರು, ಹಿಂಗಾಗಿ ಯೋಗ ಡೇ ಮಾಡಬೇಕಾದಾಗ ನಮ್ಮ ಹೆಡ್ ನನ್ನನ್ನು ಕರೆದು ನೀನೇ ಯೋಗ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂದ್ರು. ನಾನು ಇದು ಯಾವ ಕರ್ಮ ಅಂತ ಶುರು ಮಾಡಿದೆ. ಆಮೇಲೆ ಗೊತ್ತಾಯ್ತು ನನ್ನ ಹೆಲ್ತ್ ಇಂಪ್ರೂವ್ ಆಗ್ತಿದೆ ಅಂತ. ಅದನ್ನ ನೋಡಿ ನಮ್ಮ ಮನೆಯವರೆಲ್ಲರೂ ಶುರು ಮಾಡಿಬಿಟ್ಟಿದ್ದಾರೆ. ಹಿಂಗಾಗಿ ಮನೆಯಲ್ಲೂ ಮಾಡ್ತೀನಿ, ಕಾಲೇಜಲ್ಲೂ ಬಂದು ಯೋಗ ಮಾಡ್ತೀನಿ. ಇಂಡಿಯಾ ನಮಗೆ ಅದ್ಭುತವಾಗಿರುವಂಥ ಶಕ್ತಿಯನ್ನು ಕೊಟ್ಟಿದೆ ಎಂದಾಗ ನಾನೇನು ಹೇಳಬೇಕು ಅಂತಿದ್ನೋ ಉಲ್ಟಾ ನನಗೆ ಪಾಠ ಮಾಡಿ ಕಳಿಸಿದ. ನಾನಂದೆ, ವಾ, ಜಗತ್ತು ಹೇಗೆ ರ್ಯಾಲಿ ಮಾಡುತ್ತೆ ನಮ್ಮ ಸುತ್ತಲೂ. ನನ್ನ ಪೂರ್ವಜರು ಏನು ಕೊಟ್ಟಿದ್ದಾರೋ ಅದಕ್ಕೆ ನಾವು ಸಂವಾದಿಯಾಗಿ ನಿಂತರೆ ಇಡೀ ಜಗತ್ತು ನಮ್ಮನ್ನು ಹೇಗೆ ಫಾಲೋ ಮಾಡುತ್ತೆ ಅಂತ. ಮಿತ್ರೆ, ಇದನ್ನು ತಿಳ್ಕೊಳ್ಳುವಂಥ ಸಂಗತಿ ಇದೆಯಲ್ಲ, ಇವತ್ತು ವ್ಯಾಪಕವಾಗಿ ಆಗಬೇಕಾಗಿದೆ. ಈ 75 ವರ್ಷಗಳಲ್ಲಿ ಭಾರತ ಕ್ರಮಿಸಿರುವಂಥ ಹಾದಿ ಇದೆಯಲ್ಲ, ಆರ್ಡಿನರಿ ಹಾದಿ ಅಲ್ಲ. ಈ ದೇಶ ನಿರಂತರವಾದ ಆಕ್ರಮಣಕ್ಕೊಳಗಾಗಿ, ಅದರಲ್ಲೂ ಮುಸಲ್ಮಾನರ ಮತ್ತು ಬ್ರಿಟಿಷರ ಆಕ್ರಮಣದ ನಂತರ ಈ ದೇಶ ಉದ್ಧ್ವಸ್ತಗೊಂಡ್ಬಿಡ್ತು. ನಾವು ಹೆಂಗೆ ಸ್ಟ್ರಾಂಗ್ ಆಗಿದ್ವಿ ಗೊತ್ತಾ? ಆಕ್ರಮಣ ಮಾಡಿದ ಹೊರಗಿನವರಿಗೆ ಈ ದೇಶ ತಮ್ಮದಲ್ಲ ಅನಿಸಿ ಸಿಕ್ಕಿದ್ದನ್ನು ಲೂಟಿ ಮಾಡಿದ್ರು. ಈ ದೇಶದ ಭವ್ಯ ದೇವಾಲಯಗಳನ್ನು ಧ್ವಂಸಗೊಳಿಸಿದ್ರು, ಮೂರ್ತಿಗಳನ್ನು ನಾಶ ಮಾಡಿದ್ರು, ಈ ದೇಶದ ಆಸ್ತಿಯನ್ನು ಕದ್ದೊಯ್ದರು.
ಈ ದೇಶವನ್ನ ಬಡತನದ ಪ್ರಪಾತಕ್ಕೆ ನೂಕಿದ್ರು. ಇನ್ನು ಈ ದೇಶ ಮೇಲೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮುಸಲ್ಮಾನರ ಆಕ್ರಮಣ ಮುಗಿಯುವಾಗ ಎಲ್ಲರೂ ಅನ್ಕೊಂಡ್ರೆ ಈ ಆಕ್ರಮಣವನ್ನ ಕಂಟಿನ್ಯೂ ಮಾಡಲಿಕ್ಕೆ ಅಂತ ಕ್ರಿಶ್ಚಿಯನ್ರು ಬಂದರು. ಹೆಂಗ್ ಮಾಡಿದ್ರು ಗೊತ್ತೇನು? ಆ ಕ್ರಿಶ್ಚಿಯನ್ರು ಇಲ್ಲಿದ್ದ ಮುಸಲ್ಮಾನರನ್ನು ಹಿಂದೂಗಳನ್ನು ಇಬ್ಬರನ್ನೂ ಬಿಡದೆ ಇಬ್ಬರನ್ನೂ ಮಟ್ಟ ಹಾಕುವಂತ ಪ್ರಯತ್ನ ಮಾಡಿ ಮುಸಲ್ಮಾನರು ಎಲ್ಲ ಲೂಟಿ ಮಾಡ್ಕೊಂಡು ಖಾಲಿ ಮಾಡಿದ್ದಾರೆ ಅಂತ ಹೇಳುವ ವೇಳೆಗೆ ಸರಿಯಾಗಿ ಅವರು ಈ ದೇಶದಿಂದ ಎಷ್ಟು ಕ್ರಿಶ್ಚಿಯನ್ರು ಲೂಟಿ ಮಾಡ್ಕೊಂಡು ಹೋದ್ರು ಅಂದ್ರೆ ಈ ದೇಶದಲ್ಲಿ ಇನ್ನೇನೂ ಇಲ್ಲ, ಈ ದೇಶ ಸತ್ತೋಯ್ತು ಅಂತ ಎಲ್ಲರೂ ಅಂದ್ಕೊಂಡು ಈ ದೇಶಕ್ಕೆ ಕೊನೆಗೂ ಸ್ವಾತಂತ್ರ್ಯವನ್ನ ಬಿಸಾಕಿ ಹೋದ್ರು. ಹೋಗ್ಬೇಕಾದ್ರೂ ಸುಮ್ಮನೆ ಹೋಗಲಿಲ್ಲ, ದೇಶವನ್ನ ಪೀಸ್ ಮಾಡಿದ್ರು. ಒಂದು ಹಿಂದೂಸ್ತಾನ, ಎರಡು ಪಾಕಿಸ್ತಾನ ಚೂರು ಮಾಡಿ ಇನ್ನು ಭಾರತ ಬೆಳೆಯೋದಿಲ್ಲ ಅಂತ ಹೇಳಿದ್ರು. ನಾವು ಹಾಗೆ ಆಗ್ಬಿಟ್ವಿ. ಆರಂಭದ ದಿನಗಳಲ್ಲಿ ಹೆಂಗಿತ್ತು ನಮ್ಮ ಭಾರತದ ಪರಿಸ್ಥಿತಿ ಅಂತಂದ್ರೆ, ಈ ದೇಶದ ಮೇಲೆ ಪಾಕಿಸ್ತಾನ ಆಕ್ರಮಣ ಮಾಡಿದಾಗ ನಮಗೆ ಪಾಕಿಸ್ತಾನವನ್ನು ಎದುರಿಸ್ಲಿಕ್ಕೆ ಕಷ್ಟ, ಈ ಕಡೆ ಚೀನಾ ಆಕ್ರಮಣ ಮಾಡಿದಾಗ ಚೀನಾನ ಎದುರಿಸ್ಲಿಕ್ಕೆ ಕಷ್ಟ, ನಾವು ಎದುರಿಸ್ಲಿಕ್ಕೆ ಒದ್ದಾಡ್ಕೊಂಡು ಬಂದವರು. ಆದರೆ ಕಳೆದ ಒಂದು 10-15 ವರ್ಷಗಳಲ್ಲಿ ಭಾರತ ಹೆಂಗೆ ಡೆವಲಪ್ ಆಗಿದೆ ಗೊತ್ತೇನು ಮಿತ್ರರೆ? ಭಾರತ ಹೆಂಗೆ ಡೆವಲಪ್ ಆಗಿದೆ ಅಂತಂದ್ರೆ, ಪಕ್ಕದ ಪಾಕಿಸ್ತಾನ ಈಗ ನಮ್ಮ ಮೇಲೆ ಆಕ್ರಮಣ ಮಾಡಿದರೆ ನಾವು ಪಾಕಿಸ್ತಾನವನ್ನು ಅಟ್ಟಿಸ್ಕೊಂಡು ಹೋಗಿ ಬಡಿಯೋದಷ್ಟೇ ಅಲ್ಲ, ಪಾಕಿಸ್ತಾನವನ್ನು ಒಳಗಿಂದ ಚೂರು ಚೂರು ಮಾಡುವಂಥ ಸಾಮರ್ಥ್ಯವನ್ನು ಇವತ್ತು ಭಾರತ ಪಡ್ಕೊಂಡಿದೆ. ನಿಮ್ಗೆ ನೆನಪಿದೆಯೇನು? ಈ ದೇಶದ ಸೈನಿಕರ ಮೇಲೆ ಪಾಕಿಸ್ತಾನ ಉರಿಯಲ್ಲಿ ಅಟ್ಯಾಕ್ ಮಾಡಿತ್ತು. ನೆನಪಿದೆಯಾ ಎಲ್ರಿಗೂ? ಉರಿಯಲ್ಲಿ ಅಟ್ಯಾಕ್ ಮಾಡಿ ಈ ದೇಶದ 10-11 ಸೈನಿಕರನ್ನ ಕೊಂದ್ಬಿಡ್ತು. ನಮಗೆಲ್ಲ ಗಾಬರಿ. ನಾವು ಅನ್ಕೊಂಡ್ವಿ ಪಾಕಿಸ್ತಾನವನ್ನ ಮಟ್ಟ ಹಾಕುವ ತಾಕತ್ತು ಭಾರತಕ್ಕೆ ಬಂದಿದೆ. ಆದರೆ ಪಾಕಿಸ್ತಾನಿಯರು ಮೋಸ ಮಾಡಿ ಒಳಗೆ ಬಂದು ಈ ದೇಶದ ಸೈನಿಕರನ್ನ ಕೊಂದು ಹೋದ್ರಲ್ಲ, ಏನೂ ಮಾಡುವ ಸಾಮರ್ಥ್ಯ ಇಲ್ವಾ ನಮಗೆ ಅಂತ ಅನ್ಕೊಂಡ್ರೆ, ಈ ದೇಶದ ಸೈನಿಕರು ಹೇಳಿದ್ರು ತಲೆ ಕೆಡಿಸ್ಕೊಳ್ಬೇಡಿ, ಸರಿಯಾದ ಟೈಮಿಗೆ ಉತ್ತರ ಕೊಡ್ತೀವಿ, ಸ್ವಲ್ಪ ಟೈಮ್ ಕೊಡಿ ನಮಗೆ ಅಂತ. ನಾವು 11ನೇ ದಿನಕ್ಕೆ ತಿಥಿ ಮಾಡ್ತೀವಿ, ಹೌದಾ? ನನ್ನ ದೇಶದ ಸೈನಿಕರ ತಿಥಿ ಮುಗಿಯೋಕ್ಕಿಂತ ಮುಂಚೆ ಈ ದೇಶದ ಭಾರತೀಯ ವೀರ ಸೈನಿಕರು ಪಾಕಿಸ್ತಾನದ ಒಳಗೆ 3 ಕಿಲೋಮೀಟರ್ ಅಷ್ಟು ಒಳಗೆ ನುಗ್ಗಿ ಅಲ್ಲಿರುವಂಥ 4 ಲಾಂಚ್ ಪ್ಯಾಡ್ಗಳನ್ನು, ಎಲ್ಲಿನ ಮೂಲಕ ಭಯೋತ್ಪಾದಕರು ಭಾರತದೊಳಗೆ ಬರಬೇಕಿತ್ತೋ ಆ 4 ಲಾಂಚ್ ಪ್ಯಾಡ್ಗಳನ್ನು ಧ್ವಂಸಗೊಳಿಸಿ 40ಕ್ಕೂ ಹೆಚ್ಚು ಸೈನಿಕರನ್ನು ನಾಶ ಮಾಡಿ ಸಾಯಿಸಿ ರಾತ್ರೋರಾತ್ರಿ ವಾಪಸ್ ಬಂದರು. ರಾತ್ರಿ 12 ಗಂಟೆಗೆ ಒಳಗೋದವರು ಬೆಳಗಿನ ಜಾವ 4 ಗಂಟೆಗೆ ವಾಪಸ್ ಬಂದ್ರು. ಪಾಕಿಸ್ತಾನಿಯರಿಗೆ ಗೊತ್ತೇ ಆಗಲಿಲ್ಲ. ಬೆಳಗ್ಗೆ 9 ಗಂಟೆ ವೇಳೆಗೆ ಸುದ್ದಿ ಗೊತ್ತಾಗಿದೆ ಅವರಿಗೆ, ನಮ್ಮದಲ್ಲಿ 40ಕ್ಕೂ ಹೆಚ್ಚು ಜನ ಹೋಗಿದ್ದಾರೆ ಅಂತ. ಮೊದಲು ನಾವು ಮಾಡ್ತಿದ್ವಿ, ಹೇಳ್ಕೊಳ್ಳೋ ಧೈರ್ಯ ಇರಲಿಲ್ಲ. ಈ ಬಾರಿ ಏನಾಯ್ತು ಗೊತ್ತಾ? ಈ ದೇಶದ ಮಿಲಿಟರಿ ಆಫೀಸರು ಪಾಕಿಸ್ತಾನದ ಮಿಲಿಟರಿ ಆಫೀಸರ್ಗೆ ಫೋನ್ ಮಾಡಿದ್ರು. 9 ಗಂಟೆಗೆ ಫೋನ್ ರಿಸೀವ್ ಮಾಡಲಿಲ್ಲ, ಗಾಬರಿ ಅವರಿಗೆ, ಏನು ಕೇಳ್ತಾರೋ ಏನು ಹೇಳೋದು ಅಂತ. 10 ಗಂಟೆಗೆ ಫೋನ್ ರಿಸೀವ್ ಮಾಡಲಿಲ್ಲ. 11 ಗಂಟೆಗೆ ಫೋನ್ ರಿಸೀವ್ ಮಾಡಿದರೆ ಇಂಡಿಯನ್ ಮಿಲಿಟರಿ ಆಫೀಸರ್ ಪಾಕಿಸ್ತಾನದ ಮಿಲಿಟರಿ ಆಫೀಸರಿಗೆ ಕೇಳಿದ್ರಂತೆ, ಸರ್ ನಿನ್ನೆ ನಮ್ಮ ಹುಡುಗರು ಕೆಲವರು ಒಳಗೆ ಬಂದಿದ್ರು, ನಿಮ್ಮ ಬಾರ್ಡರ್ ಒಳಗೆ ಬಂದಿದ್ದಾರೆ ಅಂತ. ನಮ್ಮ ಹುಡುಗರು ಒಳಗೆ ಬಂದಿದ್ರು, ಅವ್ರು ಹೇಳ್ತಿದ್ದಾರೆ 44 ಜನರನ್ನು ಕೊಂದಿದ್ದೀವಿ ಅಂತ. ಯಾಕೋ ನಂಬರ್ ಟ್ಯಾಲಿ ಆಗ್ತಿಲ್ಲ, ನೀವು ಡೆಡ್ ಬಾಡಿ ಲೆಕ್ಕ ಹಾಕಿದರೆ ಸ್ವಲ್ಪ ನಂಬರ್ ಹೇಳಿದರೆ ಪ್ರೆಸ್ ಮೀಟಿಗೆ ಅದೇ ನಂಬರ್ ಕೊಡ್ತೀವಿ ಅಂದ್ರೆ ಇವರು. ಪಾಕಿಸ್ತಾನ ಪತರುಗುಟ್ಟೋಯ್ತು. ಭಾರತ ಒಳಗೆ ಬಂದಿದ್ದಲ್ದೆ ಈಗ ಪ್ರೆಸ್ ಮೀಟ್ ಮಾಡಿ ಹೇಳುತ್ತೆ ಜಗತ್ತಿನ ಮುಂದೆ, ನನ್ನ ದೇಶದ ಮೇಲೆ ಯಾವನಾದ್ರೂ ಕಣ್ಣು ಹಾಕಿದ್ರೆ ನಾವು ಅವ್ರ ದೇಶಕ್ಕೆ ನುಗ್ಗಿ ಬಡಿತೀವಿ. ಇದು ಹಳೆ ಇಂಡಿಯಾ ಅಲ್ಲ, ಇದು ಹೊಸ ಇಂಡಿಯಾ, ಬಿ ಕೇರ್ಫುಲ್ ಅಂತ ಜಗತ್ತಿಗೆ ಹೇಳುವಂತ ಸಂದೇಶ ಅಲ್ಲ. ಪಾಕಿಸ್ತಾನಕ್ಕೆ ಅನ್ನಿಸ್ತು, ನಾನು ಹಿಂಗೆ ಮಾಡಿ ಹೋದ್ರೆ ಏನಾದರೂ ಮಾಡಿಬಿಡ್ತಾರೆ ಇವರು ಅಂತ. ಪುಲ್ವಾಮಾದಲ್ಲಿ ಅಟ್ಯಾಕ್ ಮಾಡ್ತು. ಪುಲ್ವಾಮಾದಲ್ಲಿ 40 ಸೈನಿಕರನ್ನು ಕೊಂದಾಕಿದ್ರು. ಈ ದೇಶದ ಸೈನಿಕರು ಕ್ಯಾರವಾನಲ್ಲಿ ಹೋಗ್ತಿರುವಾಗ ಬಂದೂಕನ್ನೆಲ್ಲ ಇಟ್ಟು ರಜೆ ತಗೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ನಿಶಸ್ತ್ರವಾಗಿದ್ದಂತಹ ಸೈನಿಕರ ಮೇಲೆ ಅಟ್ಯಾಕ್ ಮಾಡಿದ್ರು. ಮಾಡಿದ್ದಂಗೆ ಒಂದು ಮಾರುತಿ ಓಮ್ನಿಯಲ್ಲಿ RDX ಇಟ್ಕೊಂಡು ಆ ಒಂದು ಲಾರಿಗೆ ಹೋಗಿ ಒಂದು ಕ್ಯಾರವಾನ್ಗೆ ಹೋಗಿ ಗುದ್ಲಾಯ್ತು. 40 ಜನ ಸೈನಿಕರು ಧ್ವಂಸಗೊಂಡಾಗ ಹೆಂಗಿತ್ತು ಗೊತ್ತಾ ಮಿತ್ರರೇ? ನೀವು ವಾಪಸ್ ನೋಡಬೇಕು ಅದನ್ನೆಲ್ಲ. ಇವೆಲ್ಲವೂ ಕೂಡ ಹೃದಯವನ್ನು ಬೆಚ್ಚಗಾಗಿಸುತ್ತೆ. ಹೇಗೆ ಧ್ವಂಸಗೊಂಡಿದ್ರು ಅಂದರೆ, ಯಾರೊಬ್ಬನ ಬಾಡಿಯೂ ಪೂರ್ತಿ ಸಿಗಲಿಲ್ಲ. ಅವರ ಶವ ರೋಡಿಗೆ ಮೆತ್ಕೊಂಡಿತ್ತು. ನಾವು ಸಲಕೆ ಅಂತ ಇರುತ್ತಲ್ಲ, ಅದರಿಂದ ಕೆರೆದು ತೆಗೆದು ಬಾಕ್ಸಿಗೆ ತುಂಬಿ ಮನೆಗೆ ಕಳಿಸಿರೋದು. ಬಾಕ್ಸ್ ಓಪನ್ ಮಾಡಬೇಡಿ, ನಿಮ್ಮ ಮಗ ಅಂತ ತಿಳ್ಕೊಂಡು ಅಂತ್ಯ ಸಂಸ್ಕಾರ ಮಾಡಿ ಅಂತ. ನಾನು ಅವಾಗ ಪೇಪರಲ್ಲಿ ನ್ಯೂಸ್ ಓದಿದ್ದೆ, ಒಬ್ಬನ ಶವ ಮಾತ್ರ ಗುರುತು ಸಿಕ್ತು ಅಂತ. ಯಾಕೆ ಅಂದರೆ ಅವನದು ಬೆರಳು ಮಾತ್ರ ದೂರಕ್ಕೆ ಹಾರಿತ್ತು. ಆ ಬೆರಳಲ್ಲಿ ಒಂದು ಎಂಗೇಜ್ಮೆಂಟ್ ಆದ ರಿಂಗ್ ಇತ್ತು. ಇತ್ತೀಚೆಗೆ ಎಂಗೇಜ್ಮೆಂಟ್ ಆಗಿದ್ದು ಯಾರಿಗೆ ಅಂತ ಗೊತ್ತಾದ ಮೇಲೆ ಇದು ಅವನ ಬೆರಳು ಅಂತ, ಅವನೊಬ್ಬನ ಬೆರಳು ಮಾತ್ರ ಬಾಡಿಯಲ್ಲಿ ಬೇರೆ ಮಾಂಸದ ಚೂರುಗಳ ಜೊತೆಗೆ ಆ ಬೆರಳನ್ನಿಟ್ಟು ಕಳಿಸಲಾಗಿತ್ತು ಅಂತ. ಹಿಂಗಾಗಿತ್ತು ಪರಿಸ್ಥಿತಿ. ನಾವು ಅನ್ಕೊಂಡ್ವಿ ಭಾರತಕ್ಕೆ ರಿಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ.
ಈ ಬಾರಿ ಈ ದೇಶದ ಆರ್ಮಿಯಲ್ಲಿ ಏರ್ಫೋರ್ಸ್ನವ್ರು ಇರ್ತಾರಲ್ಲ, ಅವ್ರಿಗೆ ಯಾವತ್ತೂ ಇಂಥ ಆಪರ್ಚುನಿಟಿ ಸಿಗೋದೇ ಇಲ್ಲ. ಅವ್ರು ಹೇಳಿದರು, ಒಂದು ಆಪರ್ಚುನಿಟಿ ನಮ್ಗೆ ಕೊಡಿ. ಪಾಕಿಸ್ತಾನವನ್ನು ಬಡಿಲಿಕ್ಕೆ ಯಾವಾಗಲೂ ನಮ್ಮ ಭೂಸೇನೆಯವ್ರನ್ನ ಕಳಿಸ್ತಿರಲ್ಲ, ಒಂದು ಸಲ ನಮ್ಗೆ ಅವಕಾಶ ಕೊಡಿ ಅಂತ ಈ ದೇಶದ ಮಿರಾಜ್ ವಿಮಾನಗಳು ಹಾರಿದವು. ಪಾಕಿಸ್ತಾನದ ಒಳಗೆ 70 ಕಿಲೋಮೀಟರ್ ಹೋದವು. ಹೋಗಿ ಪಾಕಿಸ್ತಾನದಲ್ಲಿರುವಂಥ ಬಾಲಾಕೋಟ್ ಅನ್ನುವಂಥ ಜಾಗದ ಮೇಲೆ ಏರ್ ಸ್ಟ್ರೈಕ್ ಮಾಡಿ ಎಷ್ಟು ಜನರನ್ನು ಕೊಂದರೋ ಲೆಕ್ಕಕ್ಕಿಲ್ಲ. ನಾವು ಯೂಸ್ ಮಾಡಿದ್ದ ಬಾಂಬ್ ಏನು ಗೊತ್ತಾ? ಸ್ಪೈಕ್ 2000 ಬಾಂಬ್ಸ್. ಆ ಬಾಂಬ್ ಹೆಂಗಿರುತ್ತೆ ಅಂತಂದ್ರೆ ಕಾಂಕ್ರೀಟ್ ಬಿಲ್ಡಿಂಗ್ ನ ಮೇಲೆ ಬೀಳುತ್ತೆ, ಆದ್ರೆ ಏನೂ ಮಾಡಲ್ಲ. ಆ ಬಿಲ್ಡಿಂಗ್ ಅನ್ನ ಕೊರೆದು ಒಳಗೋಗಿ ಒಳಗೋದ್ಮೇಲೆ ಬ್ಲಾಸ್ಟ್ ಆಗುತ್ತೆ. ಆ ಬಿಲ್ಡಿಂಗ್ ಮೇಲೆ ಬಿದ್ದು ಕೊರೆದು ಒಳಗೋಗಿ ಬ್ಲಾಸ್ಟ್ ಆಯ್ತಲ್ಲ, ಮಲಗಿದ್ದ 106 ಜನ ಭಯೋತ್ಪಾದಕರು ಸೈನಿಕರು ಇದ್ದ ಜಾಗದಲ್ಲೇ ಸಮಾಧಿಯಾಗೋದ್ರು, ಯಾರೂ ಉಳ್ಕೊಳ್ಳಿಲ್ಲ. ಭಾರತೀಯ ವಿಮಾನಗಳು ಹಂಗೆ ವಾಪಸ್ ಬಂದವು. ಅವರು ಮಾಡಿ ಹೋಗಿದ್ದಾರೆ ಅಂತ ಗೊತ್ತಾಗಿ ಪಾಕಿಸ್ತಾನಿಯರು ಬರೋದ್ರ ವೇಳೆಗೆ ಭಾರತ ತನ್ನ ಗಡಿಯೊಳಗೆ ಬಂದಾಯ್ತು. ಪಾಕಿಸ್ತಾನಿಯರಿಗೆ ಎಚ್ಚರಿಕೆ ಕೊಟ್ವಿ, ನಮ್ಮ ಲೈನ್ ಯಾರಾದರೂ ಕ್ರಾಸ್ ಮಾಡಿದ್ರೆ ಉಡಾಯಿಸ್ಬಿಡ್ತೀವಿ ಅಂದ ತಕ್ಷಣ ವಿಮಾನಗಳು ಸೈಲೆಂಟಾಗಿ ವಾಪಸ್ ಹೋದು. ನಾವು ನಮ್ಮ ಕೆಲಸ ಮುಗಿಸಿ ಬಂದಾಗಿತ್ತು. ಇಡೀ ಜಗತ್ತು ಹೇಳ್ತು, ದಿಸ್ ಈಸ್ ನಾಟ್ ಓಲ್ಡ್ ಇಂಡಿಯಾ, ದಿಸ್ ಈಸ್ ನ್ಯೂ ಇಂಡಿಯಾ. ಹಳೆ ಭಾರತ ಅಲ್ಲ ಇದು, ಹೊಸ ಭಾರತ. ತಂಟೆ ಮಾಡಿದರೆ ಸರಿಯಾಗಿ ಬಡಿಯೋದು ಈ ಭಾರತಕ್ಕೆ ಗೊತ್ತಿದೆ ಅಂತ. ಹೆಂಗಿದೆ ನೋಡಿ ಇವತ್ತಿನ ಭಾರತ. ಮಿತ್ರ, ಇವತ್ತಿನ ಭಾರತ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ನಾವು ಯಾವುದರಲ್ಲೂ ಕಡಿಮೆ ಇಲ್ಲ. ಇವತ್ತು ಭಾರತದ ಅತ್ಯಂತ ಪ್ರಮುಖವಾಗಿರುವ ಸಂಗತಿ ನಾನು ನಿಮ್ಗೆ ಹೇಳ್ತೀನಿ. ಪ್ರತಿ ರಾಷ್ಟ್ರಕ್ಕೂ ಒಂದು ವಿದೇಶಿ ವಿನಿಮಯ ಅಂತಿರುತ್ತೆ. ವಿದೇಶಿ ವಿನಿಮಯ ಅಂದ್ರೆ ಏನು ಗೊತ್ತಾ? ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಇಂಪೋರ್ಟ್ ಮಾಡ್ಕೊಳ್ತೀವಿ. ಈ ಇಂಪೋರ್ಟ್ ಮಾಡುವಾಗ ಆ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ದುಡ್ಡು ಕೊಡಬೇಕಲ್ಲ, ಡಾಲರ್ ಬೇಕಾಗುತ್ತೆ. ಅದಕ್ಕೆ ಈ ದೇಶದ ಹತ್ರ ಡಾಲರ್ ಈಗ ಎಷ್ಟಿದೆ ಅಂತಂದ್ರೆ, ಇದುವರೆಗಿನ ದೇಶದ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ವಿದೇಶಿ ವಿನಿಮಯದ ಉಳಿತಾಯ ಈ ವರ್ಷ ಆಗಿದೆ. ಭಾರತದ ಹತ್ರ ಅಷ್ಟಿದೆ. ಈಗ ಅಕಸ್ಮಾತ್ ಇನ್ನು 10 ವರ್ಷಗಳ ಕಾಲ ಜಗತ್ತು ಭಾರತಕ್ಕೆ ಸ್ಯಾಂಕ್ಷನ್ ಹಾಕ್ತೀವಿ ಅಂತಂದ್ರು, ಇಂಡಿಯಾ ವಿಲ್ ನಾಟ್ ಕೇರ್. 10 ವರ್ಷ ಭಾರತವನ್ನ ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಬೇಕಾಗಿರುವಷ್ಟು ವಿದೇಶಿ ವಿನಿಮಯ ಇದೆ. ವಿ ವಿಲ್ ಮ್ಯಾನೇಜ್ ಅಂತ ಹೇಳುವಟ್ಟು ಸಾಮರ್ಥ್ಯ ನಮ್ಮ ಹತ್ರ ಇದೆ. ಇವತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅತ್ಯಂತ ಹೆಚ್ಚು ಗೋಲ್ಡ್ ಖರೀದಿ ಮಾಡ್ತಿದೆ. ಅಂದ್ರೆ ಇಂಡಿಯನ್ ಅಸೆಟ್ಸ್ ಆರ್ ಗ್ರೋಯಿಂಗ್. ನಾವು ಅತ್ಯಂತ ಹೆಚ್ಚು ಇಂಪೋರ್ಟ್ ಮಾಡ್ಕೊಳ್ಳೋದು ಏನು ಗೊತ್ತಾ? ಒಂದು ಆರ್ಮ್ಸು, ಎರಡನೇದು ಪೆಟ್ರೋಲ್ ಮತ್ತು ಡೀಸೆಲ್. ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಹೆಂಗಾಗಿದೆ ಗೊತ್ತಾ? ರಷ್ಯಾ ಮತ್ತು ಉಕ್ರೇನ್ ಕಿತ್ತಾಡ್ತಿದ್ರೆ ನಾವೇನು ಹೇಳಿದ್ದೀವಿ ರಷ್ಯಾಕ್ಕೆ, ನೋಡು ಯುದ್ಧ ಮಾಡೋದು ಒಳ್ಳೇದಲ್ಲ, ಆದರೆ ಜಗತ್ತೆಲ್ಲ ಉಕ್ರೇನ್ ಪರವಾಗಿ ನಿಂತಿದೆ, ಬಟ್ ನೀನು ನನ್ನ ಹಳೆ ಫ್ರೆಂಡು, ನಾನು ನಿನ್ನ ಪರವಾಗಿ ನಿಂತಿರ್ತೀನಿ, ಒಂದು ಕೆಲಸ ಮಾಡು, ನಮ್ಗೆ ಆಯಿಲ್ ಡೀಸೆಲ್ ನೀನೇ ಕಳಿಸು ಅಂತ, ಪೆಟ್ರೋಲ್ ಡೀಸೆಲ್ ನೀನೇ ಕಳಿಸು ಅಂತ. ರಷ್ಯಾ ಏನು ಮಾಡಿದೆ ಗೊತ್ತಾ? 35% ಡಿಸ್ಕೌಂಟಿಗೆ ಡೀಸೆಲ್ ಕಳಿಸಿದೆ. ಈ ಕಡೆ ಸೌದಿ ಕಂಟ್ರಿಗೆ ಟೆನ್ಷನ್ ಶುರು ಆಗ್ಬಿಡ್ತು. ಅವ್ರು ಎಷ್ಟು ರೇಟಿಗೆ ಕೊಡ್ತಾರೋ ಅದಕ್ಕಿಂತ ₹1 ಕಡಿಮೆ ನಾವು ಕೊಡ್ತೀವಿ ಅಂದರು ನಮ್ಮ ಜೊತೆ ಬಾರ್ಗೇನ್ ಮಾಡಲಿಕ್ಕೆ. ರಷ್ಯಾ ತಕ್ಷಣ ಹೇಳ್ತು, ಸೌದಿ ಎಷ್ಟು ಕೊಡುತ್ತೋ ಅದಕ್ಕಿಂತ ₹1 ಕಡಿಮೆಗೆ ನಾನು ಕೊಡ್ತೀನಿ ಅಂತ. ನಮ್ಗೆ ಖುಷಿ ಮಾಡಿ, ಇಬ್ರು ಕಿತ್ತಾಡಿ ಅಂತ. ಈಗ ನಾವು ಹೈಯೆಸ್ಟ್ ಆಯಿಲ್ನ ಇಲ್ಲಿಂದ ತಗೋತಿದ್ದೀವಿ. ದ ಇಂಟ್ರೆಸ್ಟಿಂಗ್ ಪಾರ್ಟ್, ಅಲ್ಲಿಂದ ಕ್ರೂಡ್ ಆಯಿಲ್ನ ತಗೊಂಡು 35% ಡಿಸ್ಕೌಂಟ್ ರೇಟಲ್ಲಿ ಅದನ್ನು ಭಾರತದಲ್ಲಿ ರಿಫೈನ್ ಮಾಡಿ, ರಿಫೈನ್ ಆಗಿರುವಂಥ ಪೆಟ್ರೋಲ್ ಮತ್ತು ಡೀಸೆಲ್ನ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ ನಾವು. ಇವತ್ತು ಭಾರತ ಇಂಪೋರ್ಟ್ ಮಾಡ್ಕೊಳ್ತಿರೋ ಕಂಟ್ರಿ ಅಲ್ಲ, ಎಕ್ಸ್ಪೋರ್ಟ್ ಮಾಡುವ ಮಟ್ಟಿಗೆ ನಾವು ಬೆಳೆದಿದ್ದೀವಿ. ಯಾಕೆ ಅಂತಂದ್ರೆ ನಮಗೆ ಗ್ಲೋಬಲ್ ಸಿನಾರಿಯೋನ ಬಳಸಿಕೊಳ್ಳುವಂತ ವ್ಯವಸ್ಥೆ ಇದೆ. ಇತ್ತೀಚೆಗೆ ಯುರೋಪ್ನ ಒಬ್ಬ ಪತ್ರಕರ್ತ ಹೇಳ್ದ, ನೀವು ರಷ್ಯಾದ ಹತ್ರ ಆಯಿಲ್ ತಗೋತಾ ಇದ್ದೀರಾ ಅಂತಂದ್ರೆ ರಕ್ತದಲ್ಲಿ ಅದ್ದಿದ ಕೈ ಅದು, ಅದರಿಂದ ಆಯಿಲ್ ತಗೋತಿದ್ದೀರಾ ಅಂತ ಅರ್ಥ ಅಂತ. ಅದಕ್ಕೆ ಈ ದೇಶದ ವಿದೇಶಾಂಗ ಸಚಿವರು ಏನು ಹೇಳಿದ್ರು ಗೊತ್ತಾ? ನೀವು ಹಳೆ ಕಾಲ ಆಯ್ತಿದೆಲ್ಲ ಬಿಡಿ, ಇಂಗ್ಲೆಂಡಿನ ಪ್ರಾಬ್ಲಮ್ ಜಗತ್ತಿನ ಪ್ರಾಬ್ಲಮ್ಮು, ಜಗತ್ತಿನ ಪ್ರಾಬ್ಲಮ್ಗೂ ಇಂಗ್ಲೆಂಡ್ಗೂ ಸಮಸ್ಯೆ ಇಲ್ಲ ಅಂತ ಹೇಳೋ ಕಾಲ ಹೋಯ್ತು. ಈಗ ಇಂಡಿಯಾದ ಪ್ರಾಬ್ಲಮ್ ಇಂಗ್ಲೆಂಡಿನ ಪ್ರಾಬ್ಲಮ್. ನಮಗೇನು ಮಾಡಬೇಕು ಅಂತ ನಮ್ಗೆ ಗೊತ್ತು, ನಿಮ್ಗೇನು ಮಾಡಬೇಕು ನೀವು ಮಾಡಿ ಅಂತ ಭಾರತ ಹೇಳುವ ಮಟ್ಟಿಗೆ ಬೆಳೆದಿದೆಯಲ್ಲ. ದಿಸ್ ಈಸ್ ನ್ಯೂ ಇಂಡಿಯಾ. ಹೊಸ ಭಾರತ ಹಿಂಗ್ ನಿರ್ಮಾಣಗೊಳ್ತಿದೆ. ಹೊಸ ಭಾರತ ತುಂಬಾ ಸ್ಪಷ್ಟವಾಗಿ ಹೇಳ್ತಿದೆ, ಈ ದೇಶವನ್ನು ಹೆಂಗ್ ಕಟ್ಟಬೇಕು ಅಂತಂದ್ರೆ ಜಗತ್ತಿಗೆ ಉಪಯೋಗಿ ಆಗುವಂತೆ ಕಟ್ಟಬೇಕು ಅಂತ. ಹಂಗೆ ನಾವು ಕಟ್ತಾ ಇದೀವಿ ಮಿತ್ರರೇ. ಎಲ್ರಿಗೂ ಕರೋನಾ ನೆನಪಿದೆಯಾ? ಹೆಂಗೆ ಮರೆಯೋದು ಸರ್? 2 ವರ್ಷ ಸ್ಕೂಲನ್ನ ಕಾಲೇಜನ್ನ ಬಿಡಿಸಿತ್ತಲ್ಲ, ಅದಕ್ಕಿಂತ ಭಾಗ್ಯ ಇನ್ಯಾವಾಗ ಅಂತ. ಹೌದಾ? ಆದರೆ ಕರೋನಾ ಫಸ್ಟ್ ವೇವ್, ಐ ಜಸ್ಟ್ ವಾಂಟ್ ಟು ರಿಮೈಂಡ್ ಯು, ಮೊದಲನೇ ವೇವಲ್ಲಿ ನಾವೆಲ್ಲರೂ ಲಾಕ್ಡೌನ್ ಅಲ್ಲಿ ಮನೇಲಿ ಲಾಕ್ ಮಾಡ್ಕೊಂಡು ಕೂತಿದ್ವಿ. ಸೆಕೆಂಡ್ ವೇವ್ ಬರೋದ್ರ ವೇಳೆಗೆ ನಾವೆಲ್ಲರೂ ಮನೆಯಿಂದ ಆಚೆ ಬಂದು ಓಡಾಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಹೆಂಗ್ ಸಾಧ್ಯ ಆಯ್ತು? ಡು ಯು ಹ್ಯಾವ್ ಎನಿ ಐಡಿಯಾ? ಹೆಂಗ್ ಸಾಧ್ಯ ಆಯ್ತು ಅಂತಂದ್ರೆ ನಮ್ಮ ಹತ್ರ ಕರೋನಾಕ್ಕೆ ವ್ಯಾಕ್ಸಿನ್ಸ್ ಇತ್ತು.
ಕರೋನಾದ ವ್ಯಾಕ್ಸಿನ್ ಜಗತ್ತಿನಲ್ಲಿ 5 ರಾಷ್ಟ್ರ ಮಾತ್ರ ಕಂಡುಹಿಡಿದಿದೆ. ಐ ಜಸ್ಟ್ ಕೋಟ್. ಮೊದಲನೇದು ಅಮೆರಿಕ, ಶ್ರೀಮಂತ ರಾಷ್ಟ್ರ, ಬುದ್ಧಿವಂತರ ರಾಷ್ಟ್ರ. ಎರಡನೇದು ಇಂಗ್ಲೆಂಡು, ಬುದ್ಧಿವಂತರ ರಾಷ್ಟ್ರ, ಶ್ರೀಮಂತ ರಾಷ್ಟ್ರ. ಯಾಕೆಂದ್ರೆ ನಮ್ಮ ಹತ್ರನೇ ಕದ್ಕೊಂಡು ಹೋಗಿರೋದು ಎಲ್ಲ. ಮೂರನೇದು ರಷ್ಯಾ, ಶ್ರೀಮಂತ ರಾಷ್ಟ್ರ, ಬುದ್ಧಿವಂತ ರಾಷ್ಟ್ರ. ನಾಲ್ಕನೇದು ಚೈನಾ, ವೈರಸ್ಸೇ ಅವರದ್ದು. ಹೀಗಾಗಿ ವ್ಯಾಕ್ಸಿನ್ ಕಂಡಿರೋದು ಬಹಳ ದೊಡ್ಡದ್ದೇನಲ್ಲ. 5ನೇ ರಾಷ್ಟ್ರ ಯಾವುದು ಗೊತ್ತಾ? ಸುಮ್ಮನೆ ಭಾರತ ಅಂತ ಹೇಳಲಿಕ್ಕಿಲ್ಲ. ಬಡ, ಹೀನ, ದೀನ, ದರಿದ್ರ, ಕೃಪಣ, ಕೆಲಸಕ್ಕೆ ಬಾರದ, ಹಳ್ಳಿಗರಂದೇ ತುಂಬಿರುವಂಥ ಜಗತ್ತೆಲ್ಲ ಯಾರನ್ನು ಬೈತಿದ್ರೋ ಆ ಕೆಲಸಕ್ಕೆ ಬಾರದ ಭಾರತ ಅಂತ ಏನು ಕರಿತಿದ್ರೋ ಅವರು 5ನೇ ರಾಷ್ಟ್ರವಾಗಿ 2 ವ್ಯಾಕ್ಸಿನ್ ಕಂಡುಹಿಡಿದ್ರು. ದ ನೆಕ್ಸ್ಟ್ ಪಾರ್ಟ್, ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್. ನೆಕ್ಸ್ಟ್ ಪಾರ್ಟ್ ಏನು ಅಂತಂದರೆ, ಅಮೇರಿಕಾನ ಜಗತ್ತೆಲ್ಲ ಕೇಳ್ಕೊಳ್ತು, ನೀನು ತುಂಬ ರಿಚೆಸ್ಟ್ ಕಂಟ್ರಿ, ನಿನ್ನ ಎಕಾನಮಿ ಭಾಳ ದೊಡ್ಡದ್ದು, ನಾವೆಲ್ಲ ಕಷ್ಟದಲ್ಲಿದ್ದೀವಿ, ನೀನು ನಂಗೆ ವ್ಯಾಕ್ಸಿನ್ ಕೊಡ್ತೀಯಾ ಅಂತ ಕೇಳ್ಕೊಳ್ತು. ಹಂಗೆ ಕೇಳ್ಕೊಂಡ ತಕ್ಷಣ ಅಮೇರಿಕ ಹೇಳ್ತು, ವ್ಯಾಕ್ಸಿನ್ ಕೊಡ್ತೀನಿ, 2 ಕಂಡೀಷನ್. ಮೊದಲನೇ ಕಂಡೀಷನ್ ಏನು ಅಂತಂದರೆ, ನಾನು ನನ್ನ ದೇಶದವರಿಗೆ ಮೊದಲು ವ್ಯಾಕ್ಸಿನ್ ಕೊಡ್ತೀನಿ, ಆಮೇಲೆ ನಿಮಗೆ. ಅವ್ರು ಹೇಳಿದ್ರು ಫೈನ್, ಅಷ್ಟು ದಿನ ಲಾಕ್ಡೌನಲ್ಲಿ ಇರ್ತೀವಿ, ಪರವಾಗಿಲ್ಲ, ವೆಯ್ಟ್ ಮಾಡ್ತೀವಿ ಅಂತ. ಸೆಕೆಂಡ್ ಕಂಡೀಷನ್, ನಾನು ವ್ಯಾಕ್ಸಿನ್ ಕಾಸ್ಟ್ ಏನಾಗಿದೆಯೋ ಅದರ 10 ಟೈಮ್ಸ್ 20 ಟೈಮ್ಸ್ ಹೆಚ್ಚಿನ ಕಾಸ್ಟಿಗೆ ಮಾರಾಟ ಮಾಡ್ತೀನಿ. ನೀವು ಕೊಂಡ್ಕೋಬೇಕು, ಒಂದು ದುಡ್ಡು ಪೇ ಮಾಡಬೇಕು. ದುಡ್ಡಿಲ್ಲ ಅಂತಂದರೆ ನಿಮ್ಮ ದೇಶದ ಆಸ್ತಿಯನ್ನು, ದೇಶವನ್ನು ನನಗೆ ಅಡ ಇಡಬೇಕು, ಇಡ್ತೀರಾ ಅಂತ ಕೇಳ್ತು. ಎಲ್ಲ ಬಡ ರಾಷ್ಟ್ರಗಳು ಕಣ್ಣೀರು ಸುರಿಸಿದ್ವು. ಒಂದು ಕರೋನಾ ಬಂತು ಅಂತ ದೇಶ ಮಾರಲಿಕ್ಕಾಗತ್ತೇನು? ಅವರೆಲ್ಲರೂ ಅಮೇರಿಕಾನ್ ಬಿಟ್ಟು ಭಾರತದ ಕಡೆ ತಿರ್ಕೊಂಡು ಕೇಳಿದರು, ನಮಗೆ ವ್ಯಾಕ್ಸಿನ್ ಕೊಡಲ್ವಾ? ಈ ದೇಶದ ಪ್ರಧಾನಿ ಹೇಳಿದರು, ಅವ್ರದ್ದು 2 ಕಂಡೀಷನ್ನು, ಅದಕ್ಕೆ ಪ್ರತಿಯಾಗಿ ನಂದು 2 ಸೊಲ್ಯೂಷನ್ ಇದೆ, ಒಪ್ಕೊಂಡ್ರೆ ಕೊಡ್ತೀನಿ ಅಂತ. ಇವ್ರು ಕೇಳಿದ್ರು ಏನು? ಮೊದಲನೇ ಕಂಡೀಷನ್, ನಾನು ಪ್ರೊಡಕ್ಷನ್ ಎಷ್ಟು ಜಾಸ್ತಿ ಮಾಡ್ತೀನಿ ಅಂತಂದರೆ ಇಂಡಿಯಾಕ್ಕೆ ಮತ್ತು ನಿಮಗೆ ಏಕಕಾಲಕ್ಕೆ ವ್ಯಾಕ್ಸಿನ್ ಕೊಡ್ತೀನಿ. ಮೊದಲು ನಮಗೆ, ಆಮೇಲೆ ಅವರಿಗೆ ಅಂತಲ್ಲ, ಏಕಕಾಲಕ್ಕೆ ಎಲ್ರಿಗೂ ಸಿಗುವಂತೆ ಮಾಡುವ ಸಾಮರ್ಥ್ಯ ನಮಗಿದೆ, ಅದನ್ನು ಮಾಡ್ತೀವಿ. ಇದು ಮೊದಲನೇ ಸೊಲ್ಯೂಷನ್. ಎರಡನೇದು, ಪ್ರೊಡಕ್ಷನ್ ಕಾಸ್ಟ್ ಎಷ್ಟಾಗಿದೆಯೋ ಅಷ್ಟೇ ರೇಟಿಗೆ ನಿಮಗೆ ಕೊಡ್ತೀನಿ, ನೀವು ತೆಗೆದುಕೊಳ್ಳಿ ದುಡ್ಡು ಕೊಟ್ಟು ಅಂತ ಹೇಳಿದರು. ಇದು ಭಾರತ ಮಾಡಿದ ಸಾಧನೆ. ಬಟ್ ಮಜಾ ಏನು ಗೊತ್ತೇನು? ಅನೇಕ ಬಡ ರಾಷ್ಟ್ರಗಳು ಹೇಳಿದ್ವು, ಅಷ್ಟು ದುಡ್ಡಿಲ್ವಲ್ಲ ನಮ್ಮ ಹತ್ರ. ಯು ನೋ ವಾಟ್ ಇಂಡಿಯಾ ಸೈಡ್? ಡೋಂಟ್ ವರಿ, ಯಾರ ಹತ್ರ ದುಡ್ಡಿಲ್ವೋ ಅವರು ದುಡ್ಡು ಕೊಡಬೇಕು ಅಂತಿಲ್ಲ, ಫ್ರೀಯಾಗಿ ವ್ಯಾಕ್ಸಿನ್ ಕೊಡ್ತೀನಿ, ನಿಮ್ಗೆ ಯಾವಾಗ ದುಡ್ಡು ಬರುತ್ತೋ ಆಗ ದುಡ್ಡು ಕೊಟ್ಟರೆ ಸಾಕು ಅಂತ ಹೇಳಿದ ಭಾರತ. ರಾಮಕುಂಜದ ವಿದ್ಯಾರ್ಥಿಗಳನ್ನು, ಐ ಆಮ್ ಸಾರಿ ಸರ್, ನಾನು ಬುದ್ಧಿವಂತರು ಅಂತ ಹೇಳೋ ದಡ್ರು ಅಂತ ಹೇಳೋ ಗೊತ್ತಾಗ್ತಿಲ್ಲ ನನಗೆ. ಯೋಚನೆ ಮಾಡಿ, ಸೀರಿಯಸ್ ಆಗಿ ಯೋಚನೆ ಮಾಡಿ. ಹೈಸ್ಕೂಲ್ ಮಕ್ಕಳು ಇದ್ದೀರಾ, ಕಾಲೇಜ್ ಮಕ್ಕಳು ನೀವೆಲ್ಲ ಇದ್ದೀರಾ. ಒಂದು ಸಣ್ಣ 2 ರೂಪಾಯಿ ಚಾಕ್ಲೇಟ್ನ ಯಾರಾದರೂ 20 ರೂಪಾಯಿಗೆ ಮಾರಿದರೆ ಅಮ್ಮ ಏನು ಹೇಳ್ತಾಳೆ? ಅಬ್ಬಾ ಏನು ಬುದ್ಧಿವಂತನೋ, 2 ರೂಪಾಯಿ ಇದನ್ನು 20 ರೂಪಾಯಿಗೆ ಮಾರಾಟ, ಖುಷಿ ತಾನೆ? 2 ರೂಪಾಯಿ ಚಾಕ್ಲೇಟ್ನ 200 ರೂಪಾಯಿಗೆ ಮಾರಾಟ ಮಾಡಿದರೆ ಎಕನಾಮಿಕ್ಸ್ ಮೇಸ್ಟ್ ಬಂದು ಶಬಾಷ್ ಅಂತಾರೆ, ಏನು ನಾನು ಕಲಿಸ್ಕೊಟ್ಟಿರೋ ಪಾಠ ಚೆನ್ನಾಗಿ ಕಲ್ತಿದೆಯಲ್ಲ ಅಂತ. ಅಂದರೆ ಕೆಲಸಕ್ಕೆ ಬಾರದ ಒಂದು ಚಾಕ್ಲೇಟನ್ನೇ ಪ್ರಾಫಿಟ್ಟಿಗೆ ಮಾರಾಟ ಮಾಡಿದರೆ ಖುಷಿ ಪಡುವಾಗ, ಜೀವವನ್ನು ಉಳಿಸುವಂಥ ಔಷಧಿಯನ್ನು ಫ್ರೀ ಕೊಡ್ತೀವಿ ಅಂದರೆ ಚಪ್ಪಾಳೆ ತಟ್ತಿರಲ್ಲ. ಯಾಕೆ ಗೊತ್ತಾ? ಯಾಕೆ ಅಂದರೆ ನಮ್ಮ ಋಷಿಗಳು ಹೇಳಿದರು, ವಸುಧೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ, ನಾವೊಬ್ಬರೇ ಚೆನ್ನಾಗಿದ್ರೆ ಆಗಲಿಲ್ಲ, ಜಗತ್ತೆಲ್ಲ ಚೆನ್ನಾಗಿರಬೇಕು ಅಂತ ನನ್ನ ಋಷಿಗಳು ಹೇಳಿದ್ರಲ್ಲ, ಆ ರಕ್ತ ಇನ್ನೂ ಹಂಗೆ ಹರಿತಾ ಇದೆ. ಹೀಗಾಗಿ ವ್ಯಾಕ್ಸಿನ್ ಫ್ರೀ ಕೊಡ್ತೀವಿ ಎಂದಾಗಲೂ ಚಪ್ಪಾಳೆ ತಟ್ಟುವ ಜನ ಎಲ್ಲಾದರೂ ಇದ್ರೆ ಅದು ಭಾರತದಲ್ಲಿ ಮಾತ್ರ ಇರುವಂಥದ್ದು ಅಂತ. ಅದಕ್ಕೆ ನನ್ನ ಭಾರತ ಗ್ರೇಟು ಅಂತ. ಏನು ಅದ್ಭುತವಾದ ರಾಷ್ಟ್ರ ಇದು. ಈ ರಾಷ್ಟ್ರದ ಪ್ರಧಾನಮಂತ್ರಿ ಮಾತ್ರ ಗ್ರೇಟ್ ಅಲ್ಲ. ಅನೇಕರು ಮಾತನಾಡುವಾಗ ಈ ರಾಷ್ಟ್ರದ ಪ್ರಧಾನಮಂತ್ರಿ ಗ್ರೇಟ್ ಅಂತಾರೆ. ಉಚಿತವಾಗಿ ಪ್ರಧಾನಮಂತ್ರಿ ವ್ಯಾಕ್ಸಿನ್ ಕೊಡ್ತೀನಿ ಅಂತಂದಾಗ ಅವರಿಗೆ ಪೂರ್ಣ ಪ್ರಮಾಣದ ಬೆಂಬಲವಾಗಿ ನಿಂತವರು ಯಾರು ಅಂದರೆ 148 ಕೋಟಿ ಜನ. 1 ಕೋಟಿ ಜನರನ್ನು ಬಿಡಿ, ಅವ್ರು ಗಲಾಟೆ ಮಾಡಿದ್ರು, ಬೇರೆ ಬೇರೆ ಪಾರ್ಟಿಗಳಲ್ಲಿ ಇದ್ರು, ನೀವು ಯಾಕೆ ವ್ಯಾಕ್ಸಿನ್ ಫ್ರೀ ಕೊಟ್ರಿ ಅಂತ ಗಲಾಟೆ ಮಾಡಿದ್ರು. ಆ 1 ಕೋಟಿ ಜನರನ್ನು ಬಿಡಿ, ಇನ್ನು 147 ಕೋಟಿ ಜನ ಚಪ್ಪಾಳೆ ತಟ್ಟು ಸ್ವಾಗತ ಮಾಡ್ತಾರಲ್ಲ, ಇದು ಭಾರತ ಅಂತ. ಹೆಂಗಿದೆ ನನ್ನ ಭಾರತ? ಹೀಗಿದೆ ನನ್ನ ಭಾರತ. ಆದರೆ ಪ್ರಾಬ್ಲಮ್ ಎಲ್ಲಿದೆ ಗೊತ್ತೇನು? ಮೇಲಿಂದ ನೋಡ್ಲಿಕ್ಕೆ ಎಲ್ಲ ಚೆನ್ನಾಗಿದೆ, ಒಳಗೆ ಬಂದರೆ ಭಾರತ ಹೆಂಗಿದೆ ಅಂತಂದರೆ ಸತ್ತು ಹೋಗಿದೆ ಅಂತ. ನಮ್ಮ ಕಾಲೇಜಿನ ಹುಡುಗನ ಕೇಳಬೇಕು, ನಿಮಗಿರೋ ದೊಡ್ಡ ಪ್ರಾಬ್ಲಮ್ ಏನು? ಹುಡುಗನ ಕೇಳಿ, ಸರ್ ಆ ಹುಡುಗಿ ಮಾತಾಡಿಸೋದಿಲ್ಲ ಸರ್, ಅವನು ದೊಡ್ಡ ಪ್ರಾಬ್ಲಮ್. ಈ ಹುಡುಗಿನ ಕೇಳಿ, ನಿನ್ನ ಪ್ರಾಬ್ಲಮ್ ಏನು? ಮನೇಲಿ ಅಮ್ಮ ಸೀರಿಯಲ್ ನೋಡ್ಲಿಕ್ಕೆ ಬಿಡೋದೇ ಇಲ್ಲ ಸರ್ ನನಗೆ. ಅಂದರೆ ನಮ್ಗೆ ದೊಡ್ಡ ಪ್ರಾಬ್ಲಮ್ಮೇ ಇದು ನಮ್ಮ ಪ್ರಾಬ್ಲಮ್ಮ. ಈ ಏಜ್ನಲ್ಲಿ ಯೋಚನೆ ಮಾಡಬೇಕಾಗಿರುವಂಥ ಸಂಗತಿಗಳು ಏನಿತ್ತಿದ್ದು?
ನನ್ನ ಹೃದಯವನ್ನ ಯಾರಿಗೆ ಬಿಟ್ಕೊಡ್ಬೇಕು? ಯಾವುದೋ ಹುಡುಗ ಅವನು 2 ತಿಂಗಳಿಂದ ಪರಿಚಯ ಆದ ಅವನಿಗ? ಯಾವುದೋ ಹುಡುಗಿ ನೆನ್ನೆ ಮೊನ್ನೆ ಪರಿಚಯ ಆದ್ನು ಅವಳಿಗೋಸ್ಕರ ಹೃದಯವ? ಮಿತ್ರ, ಹೃದಯ ಯಾರಿಗೆ? ಯಾರು ನನ್ನ ಬದುಕನ್ನು ರೂಪಿಸಬಲ್ಲನೋ ಅವನಿಗೆ ಹೃದಯ. ಅಮೆರಿಕಾದ ಚಿಕಾಗೋ ವೇದಿಕೆ ಮೇಲೆ ನಿಂತ್ಕೊಂಡು 3.5 ನಿಮಿಷದ ಭಾಷಣದ ಮೂಲಕ ಇಡೀ ಜಗತ್ತಿಗೆ ಭಾರತ ಅಂದ್ರೆ ಏನು ಅಂತ ಪರಿಚಯಿಸಿದ್ನಲ್ಲ, ಆ ವಿವೇಕಾನಂದನಿಗೆ ನನ್ನ ಹೃದಯ. ನನ್ನ ಹೃದಯ ಯಾರಿಗೆ? ಬ್ರಿಟಿಷ್ ಪೊಲೀಸರು ಗುಂಡಿನ ಸುರಿಮಳೆ ನಡೆಸ್ತಾ ಇದ್ರು, ಏಕಾಂಗಿಯಾಗಿ ಅವ್ರ ಜೊತೆ ಹೋರಾಟ ಮಾಡ್ತಾ ಮಾಡ್ತಾ ನನ್ನ ಬಂದೂಕ್ನಲ್ಲಿ ಕೊನೆಯ ಗುಂಡು ಉಳಿದಿದೆ ಅಂತ ಗೊತ್ತಾದಾಗ ಈ ಅಯೋಗ್ಯರ ಕೈಗೆ ನಾನು ಸಿಕ್ಕಲ್ಲ, ಮೇ ಆಜಾದ್ ಹೂ ಆಜಾದಿ ರಹೂಂಗ ಅಂತ ತಲೆಗೆ ಗುಂಡು ಹಾರಿಸಿಕೊಂಡು ಪ್ರಾಣ ಬಿಟ್ಟಲ್ಲ ಆಜಾದ್, ಅವನಿಗೆ ಹೃದಯ. ICS ಪರೀಕ್ಷೆಯನ್ನು ಪಾಸ್ ಮಾಡಿ ನಾನು ಬ್ರಿಟಿಷರ ನೌಕರಿ ಮಾಡಲ್ಲ ಅಂತ ಭಾರತಕ್ಕೆ ಬಂದು ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ವಿದೇಶಕ್ಕೆ ಹೋಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿ ಅದೇ ಬ್ರಿಟಿಷರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಿದ್ಧನಾದ್ನಲ್ಲ, ಆ ಸುಭಾಷ್ ಚಂದ್ರ ಬೋಸನಿಗೆ ನನ್ನ ಹೃದಯ. ಯಾರಿಗೆ ಹೃದಯ? ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿದಾಗ, ಏಯ್ ತಾಕತ್ತಿದ್ರೆ ನನ್ನ ರಾಜ್ಯ ಕಿತ್ಕೊಂಡು ನೋಡು ಅಂತ ಚಾಲೆಂಜ್ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ರಣಾಂಗಣದಲ್ಲಿ ಪ್ರಾಣ ಕೊಟ್ಲಲ್ಲ, ಆ ವೀರ ನಮ್ಮ ಝಾನ್ಸಿಯ ರಾಣಿಗೆ ನನ್ನ ಹೃದಯ. ಸಣ್ಣ ಪುಟ್ಟವರಿಗೆ ಹೃದಯ ಏನು ಈ ಏಜ್ನಲ್ಲಿ? ಯೋಚನೆ ಮಾಡಬೇಕಾದ ಅಗತ್ಯ ಇದೆ ಮಿತ್ರರೇ. ನಿಮ್ಮ ಗಮನವನ್ನು ವಿಸ್ತಾರ ಮಾಡಿಕೊಳ್ಳಿ. ಚಿಕ್ಕದಾಗಿ ಕೂಪ ಮಂಡೂಕಗಳಂತೆ, ಅಂದರೆ ಬಾವಿಯ ಕಪ್ಪಗಳಂತೆ ಇರೋ ಬದಲು ನಿಮ್ಮ ಮನಸ್ಸನ್ನು, ನಿಮ್ಮ ಚಿಂತನೆಯನ್ನು ವಿಸ್ತಾರಗೊಳಿಸಿಕೊಳ್ಳಿ. ಇವತ್ತಿನ ಭಾರತಕ್ಕೆ ಎಂಥ ತಾರುಣ್ಯ ಬೇಕಿದೆ ಅಂತಂದರೆ ಜಗತ್ತನ್ನು ಗೆಲ್ಲಬಲ್ಲಂಥ ತಾರುಣ್ಯ ಬೇಕಿದೆ. ಆ್ಯಂಡ್ ಐ ಕ್ಯಾನ್ ಸಿ, ಇದು ಪೇಜಾವರ ಶ್ರೀಗಳು ಹುಟ್ಟಿದ ನಾಡಿದು, ಅವ್ರು ಇಲ್ಲೇ ಓದಿದ್ದಂತೆ. ಅಂದರೆ ಇಲ್ಲೊಂದು ವೈಬ್ರೇಷನ್ ಇದೆ, ಅವರು ಓಡಾಡಿದ ಜಾಗ ಇದು ಅಂತಂದರೆ ಅದಕ್ಕೆ ಅಷ್ಟು ಸಾಮರ್ಥ್ಯ ಇದೆ ಅಂತಾದರೆ ಆ ಸಾಮರ್ಥ್ಯವನ್ನು ಗುರುತಿಸಿಕೊಂಡು ಅದಕ್ಕೆ ತಕ್ಕಂತೆ ಬದುಕೋದು ಬೇಡವೇನು? ಬೇಕಾದಂಥ ಅಗತ್ಯ ಇದೆ. ಹಾಗಿದ್ದಾಗ ಮಾತ್ರ ಭಾರತವನ್ನು ಕಟ್ಟಲಿಕ್ಕೆ ಸಾಧ್ಯ. ನಾನು ಒಂದೇ ಒಂದು ಟಾಸ್ಕ್ ಕೊಡ್ತೀನಿ ನಿಮಗೆ, ಸಾಧ್ಯವಾದರೆ ದಯಮಾಡಿ ಮಾಡಿ. ಏನು ಟಾಸ್ಕ್ ಗೊತ್ತೇನು? ಯಾವ ಕೆಲಸ ಮಾಡಬೇಕಾದ್ರೂ ಇನ್ನು ಮುಂದೆ ಯಾವ ಕೆಲಸ ಮಾಡಬೇಕಾದ್ರೂ ನಾನು ಈ ಕೆಲಸವನ್ನು ಮಾಡೋದ್ರಿಂದ ನನ್ನ ದೇಶದ ಗೌರವ ಹೆಚ್ಚಾಗುತ್ತೋ ಕಡಿಮೆ ಆಗುತ್ತೋ ಅಂತ ಒಂದ್ಸಲ ಪರೀಕ್ಷೆ ಮಾಡಿ ನೋಡಿ. ಸುಮ್ಮನೆ ಫಾರ್ ಎಕ್ಸಾಂಪಲ್, ನೀವು ಇಲ್ಲಿಂದ ಹೋಗಬೇಕಾದ್ರೆ ದಾರಿಯುದ್ದಕ್ಕೂ ಉಗುಳ್ತಾ ಹೋದರೆ ಈ ದೇಶದ ಗೌರವ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತಾ? ಆರ್ ಯು ಶ್ಯೂರ್? ಹಾಗಿದ್ಮೇಲೆ ಮಾಡಬಾರ್ದು ಅದನ್ನು. ಅಕಸ್ಮಾತ್ ನೀವು ಉಗುಳೋದ್ರಿಂದ ಭಾರತದ ಗೌರವ ಜಾಸ್ತಿ ಆಗುತ್ತೆ ಅಂದರೆ ನೀವು ಮಾತ್ರ ಉಗುಳಬಾರ್ದು, ನಿಮ್ಮ ಅಪ್ಪ ಅಮ್ಮನೂ ಕರ್ಕೊಂಬಂದು ಉಗುಳಿಸ್ಬೇಕು. ಆಗುತ್ತೆ ನಂಗೆ? ನೀವು ಇಲ್ಲಿಂದ ಹೋಗಬೇಕಾದ್ರೆ ಇಲ್ಲಿರುವ ಎಲ್ಲ ಚೇರುಗಳನ್ನು ಮುರಿದಾಕಿ ಹೋದರೆ ಭಾರತದ ಗೌರವ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ಶಬಾಷ್, ನಿಮಗೆ ಗೊತ್ತಿದೆ ಇಲ್ಲ, ಮತ್ತೆ ನಾನೆಂತ ಮಾಡೋದು? ಹಾಗಿದ್ಮೇಲೆ ಮಾಡಬಾರ್ದು ಆ ಕೆಲಸನ. ಕ್ಲಾಸ್ ರೂಮ್ನಲ್ಲಿ ತುಂಬ ಗಲಾಟೆ ಮಾಡಿ ಮೇಷ್ಟ್ರು ಮಾಡಿದ್ದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಬೇಕಂತ ಹಿಂದೇಟು ಹಾಕಿ ಆ ಇಡೀ ಕ್ಲಾಸ್ ರೂಮನ್ನು ಹಾಳು ಮಾಡಿದರೆ ದೇಶದ ಗೌರವ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ನಿಮಗೆ ಗೊತ್ತಿದೆ. ಮಾಡಬಾರ್ದು ಅದನ್ನು. ಯಾವುದನ್ನು ನಾನು ಮಾಡೋದ್ರಿಂದ ನನ್ನ ರಾಷ್ಟ್ರದ ಗೌರವ ಜಾಸ್ತಿ ಆಗುತ್ತೋ ಆ ಕೆಲಸವನ್ನು ಮಾಡಬೇಕು ಅಂತ ಒಂದು ಸಲ ನಿಶ್ಚಯ ಮಾಡ್ಕೊಳ್ಳಿ. ಜೀವನದಲ್ಲಿ ಇನ್ನೇನೂ ಒಳ್ಳೆ ಕೆಲಸ ಮಾಡೋದೇ ಬೇಕಾಗಿಲ್ಲ, ನಿಮ್ಮಿಂದ ಉಳಿದಿದೆಲ್ಲ ಮಾಡಿಸಲ್ಪಡತ್ತೆ ಅಂತ. ನಾನು ಅದಕ್ಕೆ ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಿತ್ರರೇ, ಇವತ್ತಿನ ಭಾರತಕ್ಕೆ ಎಂಥ ತಾರುಣ್ಯ ಬೇಕು ಅಂತಂದರೆ ಹೊಸತನದ ಕಡೆ ತಮ್ಮನ್ನು ತಾವು ತೆರೆದುಕೊಳ್ಳಬಲ್ಲಂಥ ತಾರುಣ್ಯ ಬೇಕು ಅಂತ. ಭಾರತ ಇವತ್ತು ಹೆಂಗಿದೆ ಗೊತ್ತೇನು? ನೀವೆಲ್ಲರೂ ನಿಮ್ಮ ವಯಸ್ಸಿನಲ್ಲಿ ನಾವಿದ್ದಾಗ ನಮ್ಗೆ ಯಾರೂ ಈ ಥರದ ಥಾಟ್ ಹೇಳಲೇ ಇಲ್ಲ. ಸ್ಟಾರ್ಟಪ್ ಅಂದರೆ ಏನು ಅಂತ ನಂಗೆ ಗೊತ್ತಿರಲಿಲ್ಲ. ಇವತ್ತಿನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೋಗಿ ಏನು ಮಾಡಬೇಕು ಅಂತಿದ್ಯಾ ಅಂದರೆ ಕೆಲಸಕ್ಕೆ ಹೋಗಬೇಕು ಅಂತ ಹೇಳೋದಿಲ್ಲ, ಒಂದು ಸ್ಟಾರ್ಟಪ್ ನನ್ನ ತಲೆಯಲ್ಲಿದೆ ಮಾಡ್ತೀನಿ ಅದನ್ನು ಅಂತಾರೆ. ಈ ಸ್ಟಾರ್ಟಪ್ಗಳ ಪರಿಣಾಮ ಹೆಂಗೆ ಅಂತಂದರೆ ಜಗತ್ತಿನಲ್ಲಿ ಇವತ್ತು ಚೀನಾವನ್ನು ಹಿಂದಿಕ್ಕಿ ಹೆಚ್ಚು ಹೆಚ್ಚು ಯೂನಿಕಾರ್ನ್ಗಳನ್ನು ನಿರ್ಮಾಣ ಮಾಡುವಂಥ ರಾಷ್ಟ್ರ ಯಾವುದು ಅಂದರೆ ಭಾರತ ಅಂತಿದ್ದಾರೆ. ಭಾರತ ಅಷ್ಟು ವೇಗವಾಗಿ ಬೆಳೀತಿದೆ, ಅಷ್ಟು ಮೈಂಡ್ಸ್ ಭಾರತದಲ್ಲಿ ಕೆಲಸ ಮಾಡ್ತಿದೆ. ಹಂಗಿರುವಾಗ ನಮ್ಮ ಮೈಂಡನ್ನು ಕ್ಷುದ್ರ ವಸ್ತುಗಳಿಂದ ಬಿಟ್ಟು ಎತ್ತರದ ಚಿಂತನೆಗಳಲ್ಲಿ ಇಡ್ತೀವಿ ಅಂತಂದರೆ ಭಾರತವನ್ನು ಕಟ್ಟಲಿಕ್ಕೆ ನಾವೇ ಸಾಕು. ಸ್ವಾಮೀಜಿ 100 ಜನರನ್ನು ಕೇಳಿದ್ರಲ್ಲ, ಇವತ್ತು ವಾಪಸ್ ಮನೆಗೆ ಹೋಗಿ ಒಂದ್ಸಲ ಕನ್ನಡಿ ಮುಂದೆ ನಿಂತುಕೊಂಡು ಸ್ವಾಮೀಜಿಯ ಡೆಫಿನೇಷನ್ ನೋಡಿ. ಕಬ್ಬಿಣದ ಮಾಂಸಖಂಡ, ಉಕ್ಕಿನ ನರಮಂಡಲ, ಮಿಂಚಿನ ಬುದ್ಧಿಶಕ್ತಿ, ಅಪಾರವಾಗಿರುವಂಥ ವಿಲ್ ಪವರ್, ಇದರಲ್ಲಿ ಯಾವ್ದ್ಯಾವ್ದು ನನ್ನ ಹತ್ರ ಇದೆಯೋ ಟಿಕ್ ಮಾಡ್ಕೊಳ್ಳಿ, ಯಾವುದಿಲ್ವೋ ಅದನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಸ್ವಾಮೀಜಿಯ 100 ಜನರಲ್ಲಿ ನಾವು ಒಬ್ಬರಾಗ್ತೀವಿ ಅಂತಾದರೆ ಈ ರಾಷ್ಟ್ರ ಕಟ್ಟಲಿಕ್ಕೆ ನಾವು ಸಮರ್ಥವಾಗಿದ್ದೀವಿ ಅಂತ ಅರ್ಥ. ನಿಮ್ಗೆಲ್ರಿಗೂ ಅಂಥದ್ದೊಂದು ಪ್ರೇರಣೆ ಮತ್ತು ಶಕ್ತಿಯನ್ನು ವಿವೇಕಾನಂದರು ಕೊಡಲಿ, ಅಂಥ ಪ್ರೇರಣೆ ಮತ್ತು ಶಕ್ತಿಯನ್ನು ಸಮಾಜ ಕೊಡಲಿ ಅಂತ ಆಶಿಸ್ತಾ ತನ್ಮಯತೆಯಿಂದ ಆಲಿಸ್ತೀನಿ. ನಿಮ್ಗೆಲ್ರಿಗೂ ನಾನು ಆಧಾರಪೂರ್ವಕವಾಗಿ ವಂದಿಸ್ತೀನಿ. ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ನನಗೆ ಬಹಳ ಖುಷಿ ಕೊಡುವ ಸಂಗತಿ ಮಾಡ್ತೀರಿ? ಮಾಡ್ತೀರಿ? ಆವಾಗ ನನಗೆ ನಾನು ಮಾತಾಡಿದ್ದೇನಾದರೂ ಇಂಪ್ಯಾಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಏನು ಖುಷಿ ಗೊತ್ತೇನು? ಭಾರತ್ ಮಾತೆಗೆ ಜೈಕಾರ ಹೇಳಬೇಕು. ಹೆಂಗೆ ಜೈಕಾರ ಹೇಳಬೇಕು ಅಂತಂದರೆ ನೀವು ನಿಮ್ಮ ಜೀವನದಲ್ಲಿ ಕಂಠ ಇಷ್ಟು ಬಿಚ್ಚಿ ಯಾವತ್ತೂ ಹೇಳಲೇ ಇಲ್ಲ ಅನ್ಬೇಕು. ಹೇಳ್ತೀರಿ?
ಮಾಡ್ತೀನಿ, ನೋಡೇ ಬಿಡೋಣ. ಎರಡೂ ಕೈಗಳನ್ನ ಗಾಳಿಗೆ ಬೀಸ್ಬೇಕು. ನಾನು ಜೈ ಹೇಳಿ ಅಂತಂದಾಗ ಬೀಸಿ ಜೈಕಾರ ಹೇಳಬೇಕು. ಓಕೆ, ರೈಟ್? ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ, ಜೈ ಹಿಂದ್. ರಾಷ್ಟ್ರ ಪ್ರೇಮ ಜಾಗೃತವಾಗಿದೆ ಅಂತಾದರೆ ಜೋರು ಚಪ್ಪಾಳೆ ಹೊಡೆದು ಚಕ್ರವರ್ತಿ ಸರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಸರ್, 4 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೆವು, ಆದರೆ ಇವತ್ತು ಈ ಯೋಗ ಬಂದಿದೆ. ಈ ವೇದಿಕೆಯಲ್ಲಿ ಬೇಜಾರು ಶ್ರೀಗಳು ಹುಟ್ಟಿದ ಊರಲ್ಲಿ, ಅವರು ಕಲಿತ ಸಂಸ್ಥೆಯಲ್ಲಿ ಇವತ್ತು ಬಂದು 1 ಗಂಟೆ ನಮಗೆಲ್ಲರಿಗೂ ಒಂದು ಅದ್ಭುತವಾದಂಥ ಚಿಂತನೆಯನ್ನು ನಮಗೆ ನೀಡಿದ್ದಾರೆ. ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸ ನಮ್ಮಿಂದ ಆಗಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಈ ಸಂಸ್ಥೆ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ವೇದಿಕೆಯಲ್ಲಿ ಆಸೀನರಾದ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ, ಪ್ರಾಂಶುಪಾಲರಿಗೆ, ಹಿರಿಯ ವಿದ್ಯಾರ್ಥಿಗಳಿಗೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರಿಗೆ ಮತ್ತು ನಮ್ಮ ಪೋಷಕ ಬಂಧುಗಳಿಗೆ ಮತ್ತು ಪ್ರಾಂಶುಪಾಲರಿಗೆ, ಪ್ರಮೋದ್, ಎಲ್ರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇನ್ನು ಚಕ್ರವರ್ತಿ ಸರ್ ಅವರು ನಮ್ಮ 2 ಲ್ಯಾಬ್ಗಳು ಮತ್ತೊಂದು ಸೈನ್ಸ್ ಪಾರ್ಕ್ ಇದನ್ನು ವೀಕ್ಷಿಸಲಿಕ್ಕೆ ಹೊರಡುವ ಮುಂಚೆ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿದ್ದಾರೆ ಸುಮಾರು ಜನ, ಅವರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. PWD ಇಂಜಿನಿಯರ್ ಪ್ರಮೋದ್ ಸರ್, ನಿಮಗೂ ಕೃತಜ್ಞತೆ. ಮತ್ತು ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೂ, ಪೋಷಕರಿಗೆ ಮತ್ತು ಯುವ ಬ್ರಿಗೇಡ್ನ ಸುಮಾರು ದೊಡ್ಡ ತಂಡ ಬಂದಿದೆ, ಅವರ ಎಲ್ಲ ಪದಾಧಿಕಾರಿಗಳಿಗೂ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅಣ್ಣಪ್ಪ ಸರ್, ನೇವಿಗೇಟರ್, ನಿಮ್ಮ ಇಡೀ ತಂಡಕ್ಕೆ ಕೃತಜ್ಞತೆ ಸರ್.
ಟೀಚರ್ ಬರ್ತೀನಿ, ಒಳ್ಳೇದಾಗಲಿ, ನಿಮ್ಮ ಪ್ರೀತಿ ಹೀಗೆ ಇಡಿ. ಸರಿ, ತುಂಬ ಖುಷಿ. ನಾನು ಬರ್ತೀನಿ, ನಾನು ಶಾಲೆಗೆ ವಾಪಸ್ ಬರ್ತೀನಿ. ಬನ್ನಿ ಸರ್, ಫೋನ್ ಮಾಡಿ ಬರ್ತೇನೆ. ಫೋನ್ ಮಾಡಿ. ನಂಗೆ 2 ಲ್ಯಾಬ್ಸ್ ಜೊತೆ ಸ್ವಲ್ಪ ಕಾಲ ಕಳಿಬೇಕು, ಏನು ನಡೆದಿದೆ ಅಂತ ನೋಡಬೇಕು. ಈವನ್ ನಮ್ಗೆ ಡೈರೆಕ್ಷನ್ ಕೊಡಬೇಕು ಸರ್. ಡೆಫಿನೆಟ್ ಮಾಡಿ, ಏನು ನಾನು ಬರ್ತೀನಿ, ಖಂಡಿತ ಬರ್ತೀನಿ. ಮತ್ತೆ ಇಳಿಸೋದು ಬೇಡ, ಕೇಳುದಿಲ್ಲ ಅಲ್ಲ, ಕಮಿಟ್ಮೆಂಟ್ ಅಲ್ಲ. ಥ್ಯಾಂಕ್ ಯು. ಇದು ಕಲರ್ ಎಕ್ಸ್ಪೆರಿಮೆಂಟ್. ಅದು ಬ್ಲಾಕ್ ಕಲರ್ ಜಾಸ್ತಿ ಅಬ್ಸರ್ವ್ ಮಾಡುತ್ತೆ, ವೈಟ್ ಕಲರ್ ನಮಗೆ ಹೇಳಿ ಹೇಳಿ ಸಾಕಾಗಿದೆ. ಕೇಶವ, ನಾನು ನಿಮ್ಮ ಅನುಮತಿ ಪಡೆದು ಹೊರಡ್ತೇನೆ. ಕೇಶವರ ಹೇಳಿದ್ಮೇಲೆ ಹೋಗ್ಲೇಬೇಕು. ಅದನ್ನ ಯಾವಾಗ ನೀವು ಸೆಟ್ ಮಾಡಿ ಅಂತ ಇವ್ರಿಗೆ ಫೋನ್ ಮಾಡಿ ಹೇಳಿದೆ. ಅವ್ರು ನಂಗೆ ಕಾಲ್ ಮಾಡಿದ್ರು, ಅವ್ರ ಸ್ಕೂಲಿಗೆ ಹೋಗ್ಲೇಬೇಕು, ಅವ್ರು ಹೇಳಿ ಶಾಲೆಗೆ. ಏನು ನೀವು ಪ್ಲಾನ್ ಮಾಡಿ ಹೋಗೋ ಟೈಮಲ್ಲಿ ಯೋಚನೆ ಮಾಡಿ. ಅದು ಕಲ್ತ ಶಾಲೆ ಅಲ್ಲ, ಪ್ರೀತಿ ಇಟ್ಟ ಶಾಲೆ. ಟೀಚರ್ ಬರ್ತೀನಿ, ಒಳ್ಳೇದಾಗಲಿ, ನಿಮ್ಮ ಪ್ರೀತಿ ಹೀಗೆ ಇಡಿ. ಸರಿ, ತುಂಬ ಖುಷಿ. ನಾನು ಬರ್ತೀನಿ, ನಾನು ಶಾಲೆಗೆ ವಾಪಸ್ ಬರ್ತೀನಿ. ಬನ್ನಿ ಸರ್, ಫೋನ್ ಮಾಡಿ ಬರ್ತೇನೆ. ಫೋನ್ ಮಾಡಿ. ನಂಗೆ 2 ಲ್ಯಾಬ್ಸ್ ಜೊತೆ ಸ್ವಲ್ಪ ಕಾಲ ಕಳಿಬೇಕು, ಏನು ನಡೆದಿದೆ ಅಂತ ನೋಡಬೇಕು. ಈವನ್ ನಮ್ಗೆ ಡೈರೆಕ್ಷನ್ ಕೊಡಬೇಕು ಸರ್. ಡೆಫಿನೆಟ್ ಮಾಡಿ, ಏನು ನಾನು ಬರ್ತೀನಿ, ಖಂಡಿತ ಬರ್ತೀನಿ. ಸರ್, ಇಡೀ ಮ್ಯಾಥ್ಸ್ ಇದೆ, ಎಲ್ಲ ಮಾಡೆಲ್ಸ್ ಹೈಸ್ಕೂಲಿಗೆ, ಡಿಗ್ರಿ ಇಂಜಿನಿಯರಿಂಗ್, ಹೈಟ್ ಆ್ಯಂಡ್ ಡಿಸ್ಟೆನ್ಸ್ ಹೊರಗಿದೆ. ನೀವು ಇಂಜಿನಿಯರಿಂಗ್ ಗೊತ್ತಿದೆ ಸರ್. ವೆರಿ ಬೇಸಿಕ್ ಅಂದರೆ 0 +2 - 1 +3 - 1 +3 +2 ಆನ್ಸರ್ ಸರ್. ಹಾಗೆ ಎಲ್ಲ ಹೋಯ್ತು ಎಲ್ಲ ವರ್ಕಿಂಗ್ ಮಾಡೆಲ್ಸ್. ಕೇಶವ್ ಲ್ಯಾಬಿಗೆ ಸರ್, ಇದರಲ್ಲಿ ಹೈಟ್ ಅಳಿಲಿಕ್ಕೆ ಬರುತ್ತೆ, ಡಿಸ್ಟೆನ್ಸ್ ಗೊತ್ತಲ್ಲ, ಟ್ಯಾನ್ ಬೇಕಾಗುತ್ತೆ. ಇಂಜಿನಿಯರ್ಸ್ ಬಂದು ಹೇಳ್ತಾರೆ, ನಮ್ಮ ಮಕ್ಕಳನ್ನು ಇಲ್ಲಿ ಕಳಿಸ್ತೇವೆ. ಹಾಗೆ ಎಲ್ಲವೂ ಇದೆ ಪ್ರಾಪರ್ಟಿ. ಇನ್ನೊಮ್ಮೆ ನೀವು ಬರ್ಬೇಕು ಸರ್. ನೋ ಕಾಸ್ಟ್ ಎಲ್ಲವೂ ಇದೆ. ಇಲ್ಲಿ ಗೇಮ್ಸಿಗೆ ಓಟಿ ಗ್ರೌಂಡಿಗೆ ಹೋಗ್ತಾರೆ, ಆದರೆ ಮಕ್ಕಳು ಶಾಲೆಗೆ ಬರ್ತಾರೆ ಆಚೆ. ಚಂದ್ರಮಣಿ ನಮ್ಮ ಮ್ಯಾಥ್ಸ್ನ ಪ್ರಾಕ್ಟಿಕಲ್ ಎಲ್ಲ ಪ್ರಾಕ್ಟಿಕಲ್ ಆಗಿ ಯಾಕೆ ಸರ್, ಒಂದು ಫೋಟೋ ಇಲ್ಲೇ ಹೊರಗೆ ಇಲ್ಲಿ ಡಿಸ್ಟ್ರಿಕ್ಟಿಂದ 150 ಟೀಚರ್ಸ್ 6 ತಾಲೂಕುಗಳಿಂದ ಸ್ಟಡಿ ಮಾಡ್ತಾರೆ. ಈವನ್ ಫಾರಿನಲ್ಲಿ ಬನ್ನಿ ಸರ್, ಬನ್ನಿ. ಬೇಡ ಅಂತ ಹೇಳಿದೆ ಪಾಪ, ಮತ್ತೆ ನೀವು ಬಂದು ಹೋಗುದು ಯಾಕೆ? ಏನು ಕಾಯಿಲೆ ಬರುತ್ತೆ ಎಲ್ಲವೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಮೆಡಿಕಲ್ ಆಫೀಸರ್ ಬಂದಿದ್ರು, ಅವ್ರು ಹೇಳಿದ್ರು ನಮ್ಮ MBBS ಸ್ಟೂಡೆಂಟ್ ಕಳಿಸ್ತಾರೆ, ನಮ್ಮದು ಗೊತ್ತಿರಲಿಲ್ಲ. ಸೊ ಅದನ್ನೇ ಹೇಳೋ ಮಕ್ಕಳು ಇದ್ದಾರೆ. ಆಮೇಲೆ ರೋಬೋಟಿಕ್ಸ್ ಮಾಡ್ತಾ ಇದ್ದಾರೆ 4 ಗಂಟೆ. ಇಲ್ಲೊಬ್ಬ ಹುಡುಗ ಇದ್ದಾರೆ, ತುಂಬ ಜನ ಇದ್ದಾರೆ ಪ್ರತಿ ಕ್ಲಾಸ್. 8 ದಿವಸ ಆಯಿತು. ಹಾಗೆ ಎಲ್ಲ ಇದನ್ನು ಮಾಡ್ತಾರೆ, ಕೋಡಿಂಗ್ ಬರ್ತಾರೆ, ಪ್ರತಿ ಶನಿವಾರ ಕ್ಲಾಸ್ ಮಾಡ್ತಾರೆ ರೋಬೋಟಿಕ್ಸ್. ಮತ್ತು ಸೈನ್ಸ್ ಎಲ್ಲ ಕಾನ್ಸೆಪ್ಟ್ ಇಲ್ಲೇ ಮಾಡ್ತಾರೆ, ಕ್ಲಾಸಿಗೆ ಮಾಡ್ತಾರೆ. ಇಲ್ಲಿಯೂ ಹಾಗೆ ಲ್ಯಾಬಿಗೆ ನೋಡಿ ಬರ್ತಾರೆ, ಮತ್ತು ಅವರೇ ಸೆಟ್ ಮಾಡ್ತಾರೆ. ಇದನ್ನು ಯಾವುದು ನಾನು ಇವತ್ತು ಮಾಡಿಲ್ಲ, ಅವರೇ ನಿನ್ನೆ ಫೋನ್ ಮಾಡಿ, ಸರ್ ನೀವು ಬರ್ತೀನಿ, ನಾನು PPT ಮಾಡ್ತೇನೆ, ನಿಮಗೆ ರೆಡಿ ಮಾಡ್ತೇನೆ. ಗುಡ್. ನನಗೆ ಇವತ್ತು ಟೈಮ್ ಇಲ್ಲ ಕಣಪುಟ್ಟ. ಹೌದು, ಮತ್ತೊಂದು ಸಲ ಬರ್ತೀನಿ, ಡೆಫಿನೆಟ್ಲಿ ಬರ್ತೀನಿ ನಾನು. ಸರಿ ಸರ್, ಲವ್ ಟು ಸಿ ನನ್ನ ಫೇವ್ರೆಟ್ ಒಮ್ಮೆ ಇಲ್ಲಿ ಸರ್, ಮಕ್ಕಳಿಗೋಸ್ಕರ ಅಲ್ಲಿಗೆ ಬರ್ತೀನಿ. video mode on.